I did not suffer a single casualty due to militant action. ನಮ್ಮ ಎದುರಲ್ಲಿ ಚೈನೀಸ್ನವ್ರು ಬಂದು ಕೂತಿದ್ರು. ನಾವು ಯು ಕಾಂಟ್ ಡಿನೈ ದೆಮ್. ಕೇಳೋದು, ಪೊಲಿಟಿಷಿಯನ್ಸ್ ಫೈಟ್ ದ ವಾರ್, ಸೋಲ್ಜರ್ಸ್ ಎಲ್ಲ ಸೇಮ್. ಪ್ರಶಸ್ತಿಗಳು ಸಿಕ್ಕಿವೆ, ಆದರೆ ಪ್ರಶಸ್ತಿ ಸಿಗಲಿಕ್ಕೂ ಕೂಡ ಅದಕ್ಕೆ ಒಂದು ಯು ನೀಡ್ ಎ ಆರ್ಟ್. ಯು ಹ್ಯಾವ್ ಟು ಬೋಸ್ಟ್ ಯುವರ್ ಓನ್ ಅಚೀವ್ಮೆಂಟ್ಸ್. ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಸರ್, ಅದಾದ ನಂತರ ನೀವು ಆಫ್ಟರ್ ದ ಇವಾಗ ಕಾಶ್ಮೀರ್ ಇನ್ಸಿಡೆಂಟ್ ಆದ ನಂತರ ನಿಮ್ಗೆ ಬ್ರಿಗೇಡಿಯರ್ ಆಗಿ ಪ್ರಮೋಟ್ ಆಗಿ. ಹೌದಾ? ಅದರ ನಂತರ ನಾನು ಡೆಪ್ಟಿ ಕಮಾಂಡೆಂಟ್ ಆಗಿ ಸೆಂಟ್ರಿಗೆ ಹೋಗಿದ್ದೆ. ಶಾರ್ಟ್ ಡ್ಯೂರೇಷನ್. I got to know how the process of recruitment and training of recruits and attestation of soldiers, how you distribute and make up deficiency in all battalions ಅಂತ. ನಂತರ ನಾನು 2 ವರ್ಷ ಕಳೆದ ಮೇಲೆ ನನಗೆ ಬ್ರಿಗೇಡಿಯರ್ ಆಗಿ ನನ್ನನ್ನು ಪ್ರಮೋಟ್ ಮಾಡಿದರು. ಬ್ರಿಗೇಡಿಯರ್ ಆಗಿ ನನ್ನನ್ನು ಪುನಃ ಸಿಕ್ಕಿಮಿಗೆ ಕಳಿಸಿದರು. ನಾನು ನೋಡಿ ಮೇಜರ್ ಆಗಿ 14,000 ಅಡಿ ಎತ್ತರದಲ್ಲಿ ನೌಕರಿ ಮಾಡಿದ್ದೇನೆ. ಕರ್ನಲ್ ಆಗಿ 14,500 ಅಡಿ ಎತ್ತರದಲ್ಲಿ ಮಾಡಿದ್ದೇನೆ. ಬ್ರಿಗೇಡಿಯರ್ ಆಗಿ ಪುನಃ 14,700 ಎತ್ತರದಲ್ಲಿ ನೌಕರಿ ಮಾಡಿದ್ದೇನೆ. ಅಂದರೆ ನಮಗೆ ನೋಡಲಿಕ್ಕೆ ಭಾಳ ಖುಷಿ ಆಗ್ತದೆ ಸಿನಿಮಾದಲ್ಲಿ. ಸ್ನೋದಲ್ಲಿ ಹೀರೋಯಿನ್ನ ಹಿಂದೆ ಹೀರೋ ಪದ್ಯ ಹೇಳ್ತಾನೆ, ಆದರೆ ಅಲ್ಲಿ ನಾವು. ಸೊ ಐ ಸ್ಪೆಂಟ್ 7 years ಇನ್ ಹೈ ಆಲ್ಟಿಟ್ಯೂಡ್, 7 years ಅಟ್ ಹೈಟ್ಸ್ ಮೋರ್ ದೆನ್ 14,000 feet. ಸಿಕ್ಕಿಮಲ್ಲಿ ಇಟ್ ಈಸ್ ಅ ವಾಟರ್ ಶೆಡ್ ಬ್ರಿಗೇಡ್ ಅಂತ ಹೇಳ್ತಾರೆ. ವಾಟರ್ ಶೆಡ್ ಅಂದರೆ ಈ ಸಿಕ್ಕಿಮಲ್ಲಿ ಹಿಮಾಲಯದ ಪರ್ವತದ ಅತಿ ಎತ್ತರದ ಲೈನ್. ಈಗ ನೀವೀಗ ಹಿಮಾಲಯದ ಪರ್ವತ ಹೀಗೆ ಇದ್ದರೆ ಇದು ಬೇರೆ ಬೇರೆ ಶಿಖರಗಳು. ಈ ಶಿಖರದಲ್ಲಿ ಇಲ್ಲಿ ಸ್ನೋ ಬಿದ್ದರೆ ಸ್ನೋ ಮೆಲ್ಟ್ ಆಗುವಾಗ ಒಂದು ಸೈಡಿನ ನೀರು ಈ ಕಡೆ ಬರ್ತದೆ, ಒಂದು ಸೈಡ್ ನೀರು ಈ ಕಡೆ ಹೋಗ್ತದೆ. ಒಂದು ಚೈನಾದ ಕಡೆಗೆ ಹೋದ ನೀರು ತುದಿಯ ಸೈಡಲ್ಲಿ ಅದು ಚೈನಾ, ನಮ್ಮ ಕಡೆಗೆ ಬಂದ ನೀರಿನ ಸೈಡೆಲ್ಲ ನಮಗೆ. ಅದಕ್ಕೆ ಹೇಳೋದು ವಾಟರ್ ಶೆಡ್ ಅಂತ. ದ ಹೈಯೆಸ್ಟ್ ಲೈನ್ ಆಫ್ ಪೀಕ್ಸ್ ವೇರ್ ದ ವಾಟರ್ ಗೋಸ್ ಆನ್ ಐದರ್ ಸೈಡ್, ದಟ್ ಈಸ್ ದ. ಹಾಗಾಗಿ ನಮಗೆ ಅಲ್ಲಿ ಎಲ್ಲ ವಾಟರ್ ಶೆಡ್ನ ಹೈಟಲ್ಲಿ ನಾವು ಕೂತಿದ್ದೆವು. ನಮ್ಮ ಎದುರಲ್ಲಿ ಚೈನೀಸ್ನವ್ರು ಬಂದು ಕೂತಿದ್ರು. ನಾವು ಯು ಕಾಂಟ್ ಡಿನೈ ದೆಮ್, ಇಟ್ ಈಸ್ ದೇರ್ ಸೈಡ್. ಸೊ ಒಂದು ಫೋಟೋದಲ್ಲಿ ನೋಡಿದ್ದೆ, ಅದೊಂದು ಜಸ್ಟ್ ಒಂದು ಲೈನ್, ವೈರ್ ಲೈನ್, ಬರೀ ಒಂದು ವೈರ್ ಮಾತ್ರ. ಅಲ್ಲಿ ಚೈನಾದವ್ರು ನಮ್ಮ ಇದರಲ್ಲಿ ನತುಲಾ ಅಂತ ಹೇಳ್ತಾರೆ, ನತುಲಾ ಬ್ರಿಗೇಡ್ ಅಂತ. ನತುಲಾ ಬ್ರಿಗೇಡಲ್ಲಿ ಅನ್ಲೈಕ್ ನಾರ್ಮಲ್ ಬ್ರಿಗೇಡಲ್ಲಿ ಇರೋದು 3 ಬೆಟಾಲಿಯನ್ ಇನ್ಫೆಂಟ್ರಿ ಬ್ರಿಗೇಡ್ ಕಮಾಂಡ್. ನನ್ನ ಹತ್ರ 5 ಬೆಟಾಲಿಯನ್ ಇತ್ತು ನತುಲಾ ಬ್ರಿಗೇಡಲ್ಲಿ. 5 ಬೆಟಾಲಿಯನ್ ಮತ್ತು 2 ಆರ್ಟಿಲರಿ ರೆಜಿಮೆಂಟ್, ಒಂದು ಇಂಜಿನಿಯರ್ ಕಂಪ್ನಿ ಮತ್ತು ಒಂದು ಫೀಲ್ಡ್ ಹಾಸ್ಪಿಟಲ್, ಅದೆಲ್ಲ ಇತ್ತು. ಹಾಗಾಗಿ ನನಗೆ ದೊಡ್ಡ ಕಮಾಂಡ್ ಅದು. ಇಟ್ ವಾಸ್ ಎ ವೆರಿ ರೆಸ್ಪಾನ್ಸಿಬಲ್ ಕಮಾಂಡ್. ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ಯು ಆರ್ ಫೇಸಿಂಗ್ ದ ಚೈನೀಸ್ ಲೈಕ್ ದಿಟ್. ಒಂದು ಹ್ಯೂಮನ್ ಎರರ್ ಮಿಸ್ಟೇಕ್ ಆದರೆ, ಯಾರಾದರೂ ಒಬ್ಬ ಸೋಲ್ಜರ್ 1-2 ಪೆಗ್ ಹೊಡೆದು ಅವನಿಗೆ ಬ್ಯಾಡ್ ವರ್ಡಲ್ಲಿ ಗಾಲಿ ಕೊಟ್ಟರೆ ಶುರು ಆಯಿತು. ಮತ್ತು ಮೊದಲು ಕಾಣೋದು ತೋರಿಸೋದು ನನ್ನ ಫೋಟೋ, ಇವರು ಬ್ರಿಗೇಡ್ ಕಮಾಂಡರ್ ಅಂತ. ಸೊ ಐ ವಾಸ್ ವೆರಿ ಫಾರ್ಚುನೇಟ್. ಐ ವಾಸ್ ದೇರ್ ಫಾರ್ 30 months. 30 ತಿಂಗಳು ಆ್ಯಕ್ಚುಲಿ ಇರೋದು ಬ್ರಿಗೇಡ್ ಕಮಾಂಡರ್ಗೆ ಇರೋದು 18ರಿಂದ 24 ತಿಂಗಳು ಕಮಾಂಡ್. ನನಗೆ 30 ತಿಂಗಳು ಕಮಾಂಡ್ ಕೊಟ್ಟರು. ಸೊ ಆ ಡ್ಯೂರೇಷನ್ ತುಂಬಾ ನೀವು ಚೈನಾ ಹೋಗಿ ಮೀಟಿಂಗ್ಸ್ ಆಗ್ತಾ ಇತ್ತು, ಪೀಸ್ ಮೀಟಿಂಗ್ಸ್ ಇಂಡಿಯಾದಲ್ಲಿ ಆಗ್ತಾ ಇತ್ತು, ಅಲ್ಲೂ ಆಗ್ತಾ ಇತ್ತು. ಪ್ರತಿ 6 ತಿಂಗಳಿಗೆ ಒಂದು ಸಲ ಬಾರ್ಡರ್ ಪರ್ಸನಲ್ ಮೀಟಿಂಗ್ ಅಂತ ಆಗ್ತದೆ. ಒಂದು ಸಲ ನಮ್ಮ ಕಡೆಗೆ ಅವ್ರು ಬರ್ತಾರೆ, ಅವರ ಟೀಮ್ ಬರ್ತಾರೆ. ಆಫ್ಟರ್ 6 months ದೇ ಬಿಕಮ್ ದ ಹೋಸ್ ಕೀಪ್ ಚೇಂಜಿಂಗ್. ಅಲ್ಲಿ ಕೂತ್ಕೊಂಡು ಮೊದಲು ಸೆರೆಮೋನಿಯಲ್ ಪಾರ್ಟ್ ಉಂಟು. ಯು ಗೋ ಆ್ಯಂಡ್ ಮೀಟ್ ದೆಮ್ ಆ್ಯಂಡ್ ಗೋ ಟು ದ ಕಾನ್ಫರೆನ್ಸ್ ಹಾಲ್ ಆ್ಯಂಡ್ ಆಲ್ ಯುವರ್ ಕಂಟೆನ್ಷಿಯಸ್ ಇಶ್ಯೂ. ಕಳೆದ 6 ತಿಂಗಳಲ್ಲಿ ನಿಮ್ಮ ಪೆಟ್ರೋಲ್ ಇಲ್ಲಿ ಬಂದಿದೆ, ಇದು ನಿಮ್ದಲ್ಲ ಜಾಗ, ನೀವು ಇಲ್ಲಿ ಬಂಕರ್ ಮಾಡಿದ್ದೀರಿ, ಇಲ್ಲಿ ನಿಮ್ದಲ್ಲ ಜಾಗ, ಹಾಗೆಲ್ಲ ಜಗಳೆಲ್ಲ ಇರ್ತದೆ. ಇಂಟರ್ಪ್ರಿಟರ್ನ ಥ್ರೂ ಮಾತಾಡೋದು ನಾವು. ಇಂಟರ್ಪ್ರಿಟರ್ ಬರೀತಾರೆ ನಮ್ಮ ಇಂಡಿಯನ್ ಆರ್ಮಿಯವರು, ಅವರ ಹತ್ರ ಚೈನೀಸ್ ಆರ್ಮಿಯವರು. ಮಾತಾಡಿ ಕೊನೆಗೆ ಎಲ್ಲವನ್ನು ಸಮಾಧಾನ ಮಾಡಿ ನಂತರ ಕೆಳಗೆ ಬಂದು ಅವರಿಗೆ ಡ್ರಿಂಕ್ಸ್ ಕೊಡ್ತೇವೆ, ಬಿಯರ್ ಆರ್ ವಿಸ್ಕಿ, ವಾಟ್ ಎವರ್ ದೇ ವಾಂಟ್. ನಂತರ ಊಟ, ಹಾಗೆಯೇ ಅವರು ನಮಗೆ ಊಟ ಕೊಡ್ತಾರೆ. ಚೈನೀಸ್ ಊಟ ತಿಂದರೆ ಮತ್ತೇನು ತಿನ್ನಲಿಕ್ಕೆ ಆಗೋದಿಲ್ಲ, ಅದಕ್ಕೇನು ರುಚಿ ಇಲ್ಲ, ಏನಿಲ್ಲ.
ಹಾಗೆಯೇ ಅವ್ರಿಗೆ ನಮ್ಮ ಊಟ ಕೊಟ್ಟ ಕೂಡಲೇ ಅವ್ರು ನೀರು ಕುಡಿತಾರೆ, ಅದ್ರ ಮೆಣಸು ಸಾಂಬಾರು ಸ್ಪೈಸ್ ಎಲ್ಲ ಜಾಸ್ತಿ. ಬಟ್ ದೇ ಎಂಜಾಯ್. ಮೊದಲು ಮೀಟಿಂಗ್ ಆಗುವಾಗ ಭಾಳ ಅಫಿಷಿಯಲ್, ವೆರಿ ಸ್ಟಿಫ್. ಅದೆಲ್ಲ ಆಗಿ ಉಳಿದದ್ದು ಡ್ರಿಂಕ್ಸ್ ಆಗಿ ಊಟ ಆದಮೇಲೆ ಭಾಳ ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಪಾಲಿಟಿಷಿಯನ್ಸ್ ಫೈಟ್ ದ ವಾರ್, ಸೋಲ್ಜರ್ಸ್ ಎಲ್ಲ ಸೇಮ್. ಅವರು ಕೂಡ ಅವರ ಊರು ಬಿಟ್ಟು ಇಷ್ಟು ಮೇನ್ಲ್ಯಾಂಡ್ ಚೈನಾದಿಂದ ಟಿಬೇಟ್ ಬಂದು ಟಿಬೇಟ್ಗೆ ಸಿಕ್ಕಿಂ ಬಾರ್ಡರ್ಗೆ ಬಂದು ಕೂತಿದ್ದಾರೆ. ಹಾಗೆಯೇ ನಾವು ಕೂಡ ಹಾಗೆಯೇ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ದೆನ್ ವಿ ಎಕ್ಸ್ಚೇಂಜ್ ಗಿಫ್ಟ್ಸ್ ಆ್ಯಂಡ್ ದೆನ್ ವಿ ಸೆಂಡ್ ದ ರಿಪೋರ್ಟ್ ಟು ಹೈಯರ್ ಹೆಡ್ ಕ್ವಾರ್ಟರ್. ಹಾಗೆ ನಾನು 30 ತಿಂಗಳಲ್ಲಿ 5 ಬಾರ್ಡರ್ ಪರ್ಸನಲ್ ಮೀಟಿಂಗ್ ಮಾಡಿದ್ದೇನೆ, 1 ಸ್ಪೆಷಲ್ ಬಾರ್ಡರ್ ಪರ್ಸನಲ್ ಮೀಟಿಂಗ್ ಮಾಡಿದ್ದೇನೆ, 6 ಬಾರ್ಡರ್ ಪರ್ಸನಲ್ ಮೀಟಿಂಗ್ ಆಗಿದೆ. ಅದರಡೆಯಲ್ಲಿ ಏನಾದರೂ ಬೇರೆ ಕಡೆಯಲ್ಲಿ ನಾರ್ತ್ ಸಿಕ್ಕಿಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಬೋತ್ ದ ಕಮಾಂಡರ್ ಡಿಸೈಡ್ ಟು ಹ್ಯಾವ್ ಅ ಫ್ಲ್ಯಾಗ್ ಮೀಟಿಂಗ್. ಫ್ಲ್ಯಾಗ್ ಅಂದರೆ ನಮ್ಮ ಕಡೆಯಿಂದ ನಾವು ಒಂದು ವೈಟ್ ಫ್ಲ್ಯಾಗ್ ಇಳಿಸ್ತೇವೆ, ಅವರ ಕಡೆಯಿಂದ ವೈಟ್ ಫ್ಲ್ಯಾಗ್ ಇಳಿಸ್ತೇವೆ. ದೆನ್ ವಿ ಮೀಟ್ ನಿಯರ್ ದಟ್ ವೈರ್. ಹೀಗೆ ಉಂಟು, ನಿಮ್ಮ ಸೀನಿಯರನ್ನು ಕಳಿಸಿ, ನಮ್ಮ ಸೀನಿಯರ್ ಬರ್ತಾರೆ ಇಂಥ ದಿನ, ಒಂದು ದಿನ ಫಿಕ್ಸ್ ಮಾಡಿ ವಿ ಮೀಟ್ ದೆಮ್. ಅದನ್ನು ನಾವು ಶಾಂತಿ ಸಂಧಾನ ನಮ್ಮ ಊರಲ್ಲಿ ರಾಜಿ ಪಂಚಾಯತಿಗೆ ಅಂತ ಹೇಳ್ತಾರೆ, ಅದನ್ನು ಮಾಡಬೇಕು. ಅದಕ್ಕೆ ಸ್ವಲ್ಪ ಡಿಪ್ಲೊಮೆಸಿ ಬೇಕು. ಅದು ಸೊ ಆ್ಯಸ್ ಯು ಗೋ ಅಪ್ ಹೈಯರ್ ಅಪ್ ಯು ನೋ ಹೌ ಟು ನೆಗೋಷಿಯೇಟ್ ದೀಸ್ ಥಿಂಗ್ಸ್, ಬಟ್ ಡೋಂಟ್ ಎಸ್ಕಲೇಟ್ ದ ಪೀಸ್. ಅದನ್ನು ಮಾಡಿದ್ದೇವೆ. ಹಾಗೆ ಹೆಚ್ಚಾಗಿ ನನ್ನಂತಿಗೆ ಯಾವಾಗಲೂ ಒಂದು ದೇವರೊಂದು ಕೃಪೆ ಇತ್ತಂತ ಹೇಳ್ಬೋದು. ಹೈ ಆಲ್ಟಿಟ್ಯೂಡ್ಗೆ ಹೋದ ಕೂಡಲೇ ಏನಾದರೂ ಆಗ್ತಾ ಇರ್ತದೆ, ಅನ್ವಾಂಟೆಡ್ ಥಿಂಗ್ಸ್. ಯಾರೆಲ್ಲ ಹೈ ಆಲ್ಟಿಟ್ಯೂಡ್ ಸರ್ವ್ ಮಾಡಿದ್ದಾರೆ ಇದನ್ನು ವೀಕ್ಷಕರು, ಅವರಿಗೆ ಗೊತ್ತಿರ್ತದೆ. ನಾನು 30 ತಿಂಗಳಿದ್ದೆ, 5 ಬೆಟಾಲಿಯನ್ ಇತ್ತು, 5,000 ಜನರಿದ್ದರು ಎಲ್ಲ ಕೂಡಿಸಿ, 2 ಆರ್ಟಿಲರಿ ರೆಜಿಮೆಂಟ್, ಟ್ರಾನ್ಸಿಟ್ ಕ್ಯಾಂಪ್, ಫೀಲ್ಡ್ ಹಾಸ್ಪಿಟಲ್. 30 ತಿಂಗಳಲ್ಲಿ ಒಂದೇ ಒಂದು ಬೇಡದ ಸಂಗತಿ ಅಂದರೆ ವೆಹಿಕಲ್ ಆಕ್ಸಿಡೆಂಟ್. ಯಾವಾಗಲೂ ಒಂದು ಗಾಡಿ ಕೆಳಗೆ ಬೀಳ್ತದೆ ಸ್ನೋದಿಂದ ಜಾರಿ. ಲಾಸ್ ಆಫ್ ಲೈಫ್, ಲಾಸ್ ಆಫ್ ಸ್ಟೋರ್ಸ್, ಫೈರ್ ಇನ್ಸಿಡೆಂಟ್. ನನ್ನ 30 ತಿಂಗಳಲ್ಲಿ ಒಂದೇ ಒಂದು ಅಹಿತಕರವಾದ ಒಂದೇ ಒಂದು ಘಟನೆ ನಡೆಯಲಿಲ್ಲ. ನಾನು ಎಕ್ಸ್ಪ್ಲನೇಷನ್ ಕೊಡಲಿಲ್ಲ, ಕೋರ್ಟ್ ಆಫ್ ಎನ್ಕ್ವೈರಿ ಮಾಡಲಿಲ್ಲ. ಅದೊಂದು ದೊಡ್ಡ ಒಂದು ವಿಚಿತ್ರ, ದೇವರ ದಯ ಅಂತ ಹೇಳ್ಬೋದು. ಹಾಗೆ ನನ್ನ ಕಮಾಂಡ್ ಟೆನ್ಯೂರ್ನ ಮುಗಿಸಿ ಭಾಳ ಹೆಮ್ಮೆಯಿಂದ ಸಿಕ್ಕಿಮಿಂದ ಹೊರಗೆ ಬಂದಿದೆ. ನಂತರ ನಂದು ಪೋಸ್ಟಿಂಗ್ IMA ಡೆಹ್ರಾಡೂನ್ಗೆ. ಸೊ ಡೆಹ್ರಾಡೂನಲ್ಲಿ ನಿಮಗೆ ಅಂದರೆ ಅದು ಸೆಲೆಕ್ಷನಿಂದ ಹಿಡಿದು ಆಲ್ ಇನ್ ಒನ್ ಇಲ್ಲ, ಡೆಹ್ರಾಡೂನಲ್ಲಿ ಎಗನ್ ಟ್ರೈನಿಂಗ್ ಆಫೀಸರ್ ಟ್ರೈನಿಂಗ್ ನಿಮಗೆ ತೋರಿಸಿದೆ ನಾನು. ಅಲ್ಲಿ ನಾನು ಕಮಾಂಡರ್ ಆಫ್ ACC ವಿಂಗ್ ಅಂತ ಇದ್ದೆ. ACC ವಿಂಗ್ ಅಂದರೆ ಸೋಲ್ಜರಿಗೆ ಒಂದು 6 ವರ್ಷ ಟ್ರೈನಿಂಗ್, ಅವನಿಗೆ ಸರ್ವಿಸ್ ಆದಮೇಲೆ ಸೋಲ್ಜರಲ್ಲಿ ಸೆಲೆಕ್ಟ್ ಮಾಡ್ತಾರೆ ಆಫೀಸರ್ ಗ್ರೇಡಿಂಗ್ಗೆ. ಅವರನ್ನು ಸೆಲೆಕ್ಟ್ ಮಾಡಿ ಆರ್ಮಿ ಕ್ಯಾಡೆಟ್ ಕಾಲೇಜ್ ಅಂತ ಉಂಟು IMA ಅಲ್ಲಿ ಒಳಗೆ. ಅಲ್ಲಿ ನಂದು ಜವಾಬ್ದಾರಿ ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ. ಅದನ್ನು ಮುಗಿಸಿದ್ದೆ. ಅಲ್ಲಿ ಇದ್ದದ್ದು ಮಾತ್ರ 1 ವರ್ಷ. ಅದನ್ನು ಮುಗಿಸಿ ದ್ಯಾಟ್ ಈಸ್ ಅಗೇನ್ ಎ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್. ಇದು ವರ್ಲ್ಡಲ್ಲಿ 3 ಟಾಪ್ ಇನ್ಸ್ಟಿಟ್ಯೂಷನ್ ಇದೆ ಆಫೀಸರ್ ಟ್ರೈನಿಂಗ್ ಇದ್ದು. ಒಂದು ವೆಸ್ಟ್ ಪಾಯಿಂಟ್ ಅಮೇರಿಕಾದಲ್ಲಿ USA-ಯಲ್ಲಿ, ಒಂದು ಸ್ಯಾಂಡ್ಹರ್ಸ್ಟ್ UK-ಯಲ್ಲಿ, ಮತ್ತೊಂದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ. ಇದು ವರ್ಲ್ಡ್ ಇದ್ದು ಟಾಪ್ 3 ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಹಾಗೆ ನನಗೆ ಅದೊಂದು ಸೌಭಾಗ್ಯ ಸಿಕ್ಕಿತ್ತು IMAಗೆ ಹೋಗುವ. ನಂತರ ಅಲ್ಲಿಂದ ನನ್ನನ್ನು ಪುನಃ ನಮ್ಮ ರೆಜಿಮೆಂಟ್ನವರು ಹೇಳಿದರು, ನಮಗೆ ಇವರೇ ಬೇಕು ನಮ್ಮ ರೆಜಿಮೆಂಟಿಗೆ ಅಂತ. ಹಾಗೆ ಅಲ್ಲಿಂದ 1 ವರ್ಷದೊಳಗೆ ನನ್ನನ್ನು ಪುನಃ ರೆಜಿಮೆಂಟಲ್ ಸೆಂಟರ್ ಕಮಾಂಡೆಂಟ್ ಆಗಿ ಕರೆದರು. ಹಾಗೆ ರೆಜಿಮೆಂಟಲ್ ಸೆಂಟ್ರಲ್ಲಿ ಆಗ ನಮ್ಮ ಹತ್ರ 17 ಬೆಟಾಲಿಯನ್ ಇತ್ತು. 1 to 17 ಸಿಕ್ ಎಲ್ ಐ, 1 2 3 4 5 ಹಾಗೆ 17 ಸಿಕ್ ಎಲ್ ಐ, ಮತ್ತು 2 ಟೆರಿಟೋರಿಯಲ್ ಆರ್ಮಿ ಬೆಟಾಲಿಯನ್ ಇತ್ತು, 3 ರಾಷ್ಟ್ರೀಯ ರೈಫಲ್ ಬೆಟಾಲಿಯನ್ ಇತ್ತು. 17 ಮತ್ತು 3 20 ಆ್ಯಕ್ಟಿವ್ ಬೆಟಾಲಿಯನ್ ಆಗಿದೆ. 20ರಿಂದ 800 ಮಾಡಿದರೆ 16,000 ಆಯಿತು. ಮತ್ತು
ರೈಟ್ ಲೆಫ್ಟಲ್ಲಿ ಎಲ್ಲ ಡ್ಯೂಟಿಯಲ್ಲಿ ಇರ್ತಾರೆ, ಬೇರೆ ಬೇರೆ ERE ಅಂತ, ಎಕ್ಸ್ಟ್ರಾ ರೆಜಿಮೆಂಟಲ್ ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ಒಂದು 19-20 ಸಾವಿರ ಸೋಲ್ಜರ್ಸ್. ಅವರದ್ದು ಆ 18 ಬೆಟಾಲಿಯನ್ ಮತ್ತು ಈ 20 ಬೆಟಾಲಿಯನ್ಗೆ ಮ್ಯಾನ್ ಪವರ್ ಪ್ಲ್ಯಾನಿಂಗ್, ಆ್ಯನ್ಯುವಲ್ ವೇಸ್ಟೇಜ್ ರೇಟ್, ಎಷ್ಟು ಜನ ಪೆನ್ಷನ್ಗೆ ಹೋಗ್ತಾರೆ, ಎಷ್ಟು ಜನ ರಿಕ್ರೂಟ್ ಮಾಡಬೇಕು, ಎಷ್ಟು ಸೋಲ್ಜರನ್ನು ರಿಕ್ರೂಟ್ ಮಾಡಬೇಕು, ಪೆನ್ಷನ್ಗೆ ಹೋದ ಮತ್ತು ಸರ್ವಿಸಲ್ಲಿ ಇದ್ದವರಿಗೆ ಪ್ರಮೋಷನ್, ಅವರಿಗೆ ಪೇ ಆ್ಯಂಡ್ ಅಲವೆನ್ಸಸ್, ಮತ್ತು ರಿಟೈರಲ್ಲಿ ಬಂದವರಿಗೆ ಅವರ ಡಿಸ್ಚಾರ್ಜ್, ಅವ್ರದ್ದು ಪೆನ್ಷನ್. ಅಂದರೆ ಸಾಧಾರಣ 20,000 ಸೋಲ್ಜರ್ಸ್, ಒಂದು 26,000 ಪೆನ್ಷನರ್ಸ್, ಅವ್ರನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಸೆಂಟ್ರ್ ಕಮಾಂಡ್. ಅದು ಅಲ್ಲದೆ ನಾವಲ್ಲಿ ಸೆಂಟ್ರಲ್ಲಿ ಒಂದು ಮೋಟಿವೇಶನಲ್ ಮ್ಯೂಸಿಯಂ ಅಂತ ಉಂಟು. ನಮ್ಮ ಇಡೀ ಹಿಸ್ಟ್ರಿ, ರೆಜಿಮೆಂಟಲ್ ಹಿಸ್ಟ್ರಿದ್ದು ಮ್ಯೂಸಿಯಂ ಭಾಳ ಚೆನ್ನಾಗಿದೆ, ಅದು ಬ್ಯೂಟಿಫುಲ್ ಬಿಲ್ಡಿಂಗ್. ನಂತರ ದೇರ್ ಇಸ್ ಎ ಬಾಯ್ಸ್ ಹಾಸ್ಟೆಲ್. ಬಾಯ್ಸ್ ಹಾಸ್ಟೆಲ್ ಅಂದರೆ ಈ ಯುದ್ಧದಲ್ಲಿ ತೀರಿ ಹೋದ ಸೋಲ್ಜರ್ಸ್ ಅವರ ಮಕ್ಕಳಿಗೆ 1ರಿಂದ 8ನೇ ಕ್ಲಾಸ್ನವರೆಗೆ ಎಜುಕೇಷನ್, ಹಾಸ್ಟೆಲ್, ಬೋರ್ಡಿಂಗ್. ಆ ಬೋರ್ಡಿಂಗ್ ಅಂದರೆ ಅದು ಸಾಧಾರಣ ಬೋರ್ಡಿಂಗ್ ಅಲ್ಲ, ಮದರ್ ಆಫ್ ದ ವೀಕ್ ಅಂತ ಹೇಳ್ತಾರೆ. ಒನ್ ಆಫ್ ದ ಆಫೀಸರ್ಸ್ ವೈಫ್ ಇಸ್ ಡಿಟೇಲ್ಡ್ ಆಸ್ ಎ ಮದರ್ ಆಫ್ ದ ವೀಕ್. ಅವಳು ದಿನಕ್ಕೆ ಒಂದ್ಸಲ ಹೋಗಿ ಎಲ್ಲ ಊಟ ವ್ಯವಸ್ಥೆ, ಹಾಸಿಗೆ, ಕ್ಲೀನಿಂಗ್, ಸಾಯಂಕಾಲ ಟ್ಯೂಷನ್, ಕೋಚಿಂಗ್ ಎಲ್ಲ ಅವಳು ನೋಡಿಕೊಳ್ಬೇಕು. ಡ್ಯೂಟಿ ಆಫೀಸರ್ ಆಫ್ ದ ಡೇ ಅಂತ ಇದೆ, ಡ್ಯೂಟಿ JCO ಆಫ್ ದ ಡೇ ಅಂತ ಇದೆ. ನಾನು ಕೂಡ ವಾರಕ್ಕೆ ಒಂದ್ಸಲ ಹೋಗಿ ಬರ್ತೇನೆ. ಹಾಗಾಗಿ ಮಕ್ಕಳಿಗೆ ಬೆಸ್ಟ್ ಆಫ್ ಎವ್ರಿಥಿಂಗ್ ಈಸ್ ಗಿವನ್. ಬಾಯ್ಸ್ ಹಾಸ್ಟೆಲ್ ಅಂತ, ಅದಕ್ಕೆ ನಾಯಕ್ ದರ್ಶನ್ ಸಿಂಗ್ ಬಾಯ್ಸ್ ಹಾಸ್ಟೆಲ್ ಅಂತ ಹೇಳ್ತಾರೆ. ನಾಯಕ್ ದರ್ಶನ್ ಸಿಂಗ್ ಈಸ್ ಎ ಮಹಾವೀರ್ ಚಕ್ರ ಇನ್ 65 ವಾರ್, ಅದಿದೆ. ಸೊ ಇವು ಈ ಸೇವಾವಧಿಯಲ್ಲಿ ನಿಮಗೆ ಹಲವಾರು ಪ್ರಶಸ್ತಿಗಳು ಇರ್ಬೋದು, ಮೆಡಲ್ಗಳೆಲ್ಲ ತುಂಬ ಬಂದಿದೆ. ಅದರಲ್ಲಿ ತುಂಬ ನೆನಪು ಮಾಡಿಕೊಳ್ಳುವಂಥದ್ದು ನೋಡಿ, ಪ್ರಶಸ್ತಿಗಳು ಸಿಕ್ಕಿವೆ, ಆದರೆ ಪ್ರಶಸ್ತಿ ಸಿಗಲಿಕ್ಕೂ ಕೂಡ ಅದಕ್ಕೆ ಒಂದು ಯು ನೀಡ್ ಎ ಆರ್ಟ್, ಯು ಹ್ಯಾವ್ ಟು ಬೋಸ್ಟ್ ಯುವರ್ ಓನ್ ಅಚೀವ್ಮೆಂಟ್ಸ್. ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ರೆಜಿಮೆಂಟ್ಗೆ ಯೂನಿಟ್ ಸೈಟೇಷನ್ ಸಿಗುವಾಗ ನನಗೆ ಪ್ರಶಸ್ತಿ ಒಂದು ಪತ್ರ ಕೊಟ್ಟಿದ್ದಾರೆ, ಚೀಫ್ ಆಫ್ ಆರ್ಮಿ ಸ್ಟಾಫ್. ಮತ್ತು ಅದೆಲ್ಲ ಮೆಡಲ್ ಎಲ್ಲ ಸಿಕ್ಕಿದ್ದು, ಒಂದು ವೂಂಡೆಡ್ ಮೆಡಲ್, ವೆಸ್ಟರ್ನ್ ಸ್ಟಾರ್, ಸಂಗ್ರಾಮ್ ಮೆಡಲ್, ರಕ್ಷಾ ಮೆಡಲ್, ಸುರಕ್ಷಾ ಮೆಡಲ್, JNK, ಕಾಶ್ಮೀರ್ ಮತ್ತು ಶ್ರೀಲಂಕಾ, ಅದೆಲ್ಲ ಸಿಕ್ಕಿವೆ. ಅದನ್ನು ನಾನು ಹಾಕಿದರೆ ಅದು ಒಂದು ಅರ್ಧ ಕಿಲೋ ಆಗ್ತದೆ, ಅದನ್ನು ತೆಗೆದು ಅಲ್ಲಿ ಶೋಕೇಸಲ್ಲಿ ಹಾಕಿಟ್ಟಿದ್ದೇನೆ. ಸೊ ಇಟ್ ಈಸ್ ಓನ್ಲಿ ಟು ರಿಮೈಂಡ್ ಯು. ಬಟ್ ಅಂಡರ್ ಮೈ ಕಮಾಂಡ್ ಕಾಶ್ಮೀರದಲ್ಲಿರುವಾಗ ನನ್ನ ಸೋಲ್ಜರ್ಸ್ಗೆ ನಾನು ತುಂಬ ಕೊಡಿಸಿದ್ದೇನೆ, ಸೇನಾ ಮೆಡಲ್ ಎಲ್ಲ ಕೊಡಿಸಿದ್ದೇನೆ. ಇವಾಗ ಒಂದು 34 ವರ್ಷಗಳ ಸೇವಾವಧಿಯನ್ನು ನೀವು ಅಲ್ಲಿ ಇಡೀ ನನಗೆ ಅನಿಸೋ ಪ್ರಕಾರ ನಿಮ್ಮ ಲೈಫು ಟರ್ಮಲ್ಲಿ ಮ್ಯಾಕ್ಸಿಮಮ್ ಪೀರಿಯಡನ್ನು ನೀವು ಆರ್ಮಿಯಲ್ಲಿ ಕಳೆದಿದ್ದೀರ. ಸೊ ಅಲ್ಲಿಂದ ನೀವು ರಿಟೈರ್ಮೆಂಟ್ ಹಂತಕ್ಕೆ ಬಂದಾಗ ಆ ಮೂಮೆಂಟ್ ಹೇಗಿತ್ತು? ನೋಡಿ, ಇಟ್ ಈಸ್ ಲೈಕ್ ಬಿಕಮಿಂಗ್ ಎ ಆರ್ಫನ್. ಅಂದರೆ 34 ವರ್ಷ, 24 ಗಂಟೆ, 7 ದಿವಸ ಇನ್ ಎ 7 days ಇನ್ ಎ ವೀಕ್, ಐ ಏಟ್, ಲಿವ್ಡ್ ಆ್ಯಂಡ್ ಬ್ರೆತ್ ರೆಜಿಮೆಂಟ್. ನನ್ನಷ್ಟು ರೆಜಿಮೆಂಟಲ್ ಸರ್ವಿಸ್ ಮಾಡಿದ ಬಹುಶಃ ಯಾರು ಇಲ್ಲ. ಈಗ ನನಗೆಲ್ಲ ಕಾಲ್ ಬರ್ತಾ ಇದೆ, ಎಲ್ಲ ಓಲ್ಡ್ ಸುಬೇದಾರ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ನನಗೆ. ನನ್ನ ಡೈನಿಂಗ್ ಔಟ್ ಆಫ್ಸರ್ ಮೆಸ್ಸಲ್ಲಿ ಆಗುವಾಗ ಆಗ ನನಗೆ 56 ವರ್ಷ. ಸೊ ಐ ವಾಸ್ ಸ್ಟಿಲ್ ಲುಕಿಂಗ್ ಯಂಗ್. ಹೇಳಿದರು, ಆಫ್ಸರ್ ಕೇಳಿದರು, ಸರ್ ಕಲ್ ಸೆ ಕ್ಯಾ ಕರೋಗೆ ಸರ್? ನಾನು ಹೇಳಿದೆ, ಅಗರ್ ಕಲ್ ರಿಕ್ರೂಟ್ಮೆಂಟ್ ರ್ಯಾಲಿ ಹೋ ರಹಾ ಹೈ ತೋ ಮೈ ಉಸಿ ಲೈನ್ ಮೇ ಖಡೆ ಹೋ ಜಾऊंगा ಅಂತ ಹೇಳಿದೆ. ಅಂದರೆ ನಾಳೆ ರಿಕ್ರೂಟ್ಮೆಂಟ್ ಇದ್ದರೆ ನಾನು ಪುನಃ ಸೇರ್ತೇನೆ ಅಂತ. ಬಟ್ ಇಟ್ ಈಸ್ ಎ ಓವರ್ ಆಲ್ ಸ್ಯಾಟಿಸ್ಫೈಯಿಂಗ್ ಟೆನ್ಯೂರ್ ಆ್ಯಂಡ್ you come out with pride and dignity and honor intact. ಅದೇ ಒಂದು ದೊಡ್ಡ ವಿಷಯ. ನನ್ನ ಹೆಂಡತಿ ಕೂಡ ಆ ದಿನ ಬಿಟ್ಟು ಬರುವಾಗ ಶಿ ವಾಸ್ ಕ್ರೈಮ್.
ನೋಡಿ, ಅವಳಿಗೆ ಮದುವೆಯಾಗಿ ಹೋಗುವಾಗ ನನಗಿಂತಲೂ ಕಡೆ ಹಿಂದಿಯಲ್ಲಿ ಶಿ ಸಾ ಆಲ್ ಸರ್ದಾರ್ಜೀಸ್, ಎಲ್ಲ ಸರ್ದಾರ್ಜಿಗಳು. ಅವಳಿಗೆ ಒಂದು ದಿವಸ ಫಸ್ಟ್ ದಿವಸ ಬೆಳಿಗ್ಗೆ ನನ್ನ ಆಡ್ಲಿ ಬಂದ ಸರ್ದಾರ್ಜಿ, ಒಂದು ಅರ್ಧ ಗಂಟೆ ನಂತರ ನನ್ನ ಹವಲ್ದಾರ್ ಮೇಜರ್ ಬಂದ, ನಂತರ ಸೀನಿಯರ್ ಜೆ.ಸಿ. ಬಂದ ಮನೆ ಎದುರಲ್ಲಿ ನಿಂತುಕೊಂಡು. ಅವಳಿಗೆ ಒಬ್ಬ ಸರ್ದಾರ್ಜಿಯಿಂದ ಮತ್ತೊಬ್ಬ ಸರ್ದಾರ್ಜಿಯನ್ನು ಡಿಫ್ರೆನ್ಸ್ ಮಾಡಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ಒಂದೇ ಥರ ಎಲ್ಲ ಒಂದೇ ಥರದ್ದ. ನೋಡು, ಬೆಳಿಗ್ಗೆ ಬಂದವರು ಈಗ ಬಂದಿದ್ದಾನೆ. ನಾನು ಅವಳ ಹತ್ರ ಹೇಳೋದು, ಅವ ಬೆಳಿಗ್ಗೆ ಬಂದವ, ಇವ ಅಲ್ಲ, ಇವ ಮತ್ತೊಬ್ಬ ಅಂತ. ಐ ಮೀನ್ ಇಟ್ ಈಸ್ ಅ ಜೋಕ್, ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ನಂತರ ಅವಳಿಗೆ ಹಿಂದಿಯಲ್ಲಿ ಎಷ್ಟು ಕಷ್ಟ ಅಂದರೆ 1.5 ಗಂಟೆ 2.5 ಗಂಟೆ ಹೇಳಲಿಕ್ಕೆ ಗೊತ್ತಿಲ್ಲ. 1.5 ಗಂಟೆ ಹೇಳಿದ್ರೆ 1:30 ಬಜೆ, 2 ಗಂಟೆ ಅಂದರೆ 2:30 ಅಂದರೆ 2:30 ಬಜೆ. ಅದು ಆ್ಯಕ್ಚುಲಿ ಹಿಂದಿಯಲ್ಲಿ 1:30 or 2:30 ಅಂತ ಹೇಳಬೇಕು. ಅಷ್ಟು ಗೊತ್ತಿರಲಿಲ್ಲ. ಅಂಥವಳಿಗೆ ಕೊನೆಗೆ ನಾನು ಶ್ರೀಲಂಕಾದಲ್ಲಿರುವಾಗ ಅವಳು ಒಬ್ಬಳೇ ಇದ್ದಳು ಅಲ್ಲಿ ಮೆಡ್ರಾಸಲ್ಲಿ ಮತ್ತು ಹೈದರಾಬಾದಲ್ಲಿ. ರಿಯರ್ ಪಾರ್ಟಿಯಲ್ಲಿ ಸರ್ದಾರ್ಜಿಗಳೆಲ್ಲ ದೇ ಯೂಸ್ ಟು ಟೇಕ್ ಕೇರ್ ಆಫ್ ಹರ್ ಸೋ ಮಚ್. ಅಂದರೆ ಮೇಮ್ ಸಾಬ್ ಅಂತ ಏನು ಬೇಕಿದ್ರು ಎಲ್ಲ ಅವಳು ನಾವೊಂದು ಪರಿವಾರದ ಸದಸ್ಯರಾಗೇ ಇದ್ದೆವು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ದಟ್ ಯು ಕ್ಯಾನ್ ಗೆಟ್ ದ ಲೈಫ್ ಅಗೇನ್ ಅಂತ ಒಂದು ಜೀವನ ಸಿಗ್ಲಿಕ್ಕಿಲ್ಲ. ಅದು ಯಾರ ಹತ್ರ ಹೇಳಿದರೆ ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ. ಆದರೆ ಇವತ್ತು ಸಹ ನಾನು ಹೇಳೋದೇ, ಹೇಳ್ತಾರೆ ನಮಗೆ 7 ಲೈಫ್ ಕೊಡ್ತಾರಂತೆ ದೇವರು. ನಾನು ಹೇಳೋದು 7 ಲೈಫಲ್ಲೂ ನನ್ನ ಮೇಲೆ ಸೈನ್ಯಕ್ಕೆ ಸೇರುವುದು, ಅದು ಕೂಡ ಈ ಸಿಕ್ಲೈಟ್ ಇನ್ಫೆಂಟ್ರಿಗೆ ಸೇರುವುದು ಅಂತ ಹೇಳಿದ್ದೇನೆ. ಅದೇ ನಾವು ಮಾತಾಡ್ತಿರುವಾಗ ನೀವು ಹೇಳ್ತಾ ಇದ್ರಿ, ನಾನು ಅಲ್ಲಿ ರಾಜರ ಹಾಗೆ ಇದ್ವಿ. ಹೌದು, ರಿಟೈರ್ಮೆಂಟ್ ಲೈಫು ಅಂದರೆ ಯಾಕಂದ್ರೆ ನೀವು ತುಂಬ ಡಿಸಿಪ್ಲಿನ್ಡ್ ಇರ್ತೀರ. ಇಲ್ಲಿ ಬಂದಾಗ ಇಲ್ಲಿ ಲೈಫ್ ಸ್ಟೈಲ್ ಕಾಮನ್ ಮ್ಯಾನ್, ಇಲ್ಲಿ ನೀವು 9:30 ಬನ್ನಿ ಅಂತ ಹೇಳಿದ್ರೆ 9:30 ಬರೋದೇ ಇಲ್ಲ ಯಾರು. ಸೊ ನಿಮಗೆ ಆ ಕಾಮನ್ ಮ್ಯಾನ್ ಇಲ್ಲಿ ಲೈಫಿಗೆ ಅಡ್ಜಸ್ಟ್ ಆಗೋದು ಎಷ್ಟು ಕಷ್ಟ? ಭಾಳ ಕಷ್ಟ. ನೋಡಿ, ಆ್ಯಸ್ ಯು ಗೋ ಅಪ್ ಇನ್ ದ ರ್ಯಾಂಕ್ ಯು ಸ್ಟಾರ್ಟ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಪ್ರಿವಿಲೇಜಸ್. ಯು ಕಾಂಟ್ ಡಿನೈ ಇಟ್. ನಾನು ಕಮಾಂಡೆಂಟ್ ಆಗಿರುವಾಗ, ಸೆಂಟ್ರಲ್ ಕಮಾಂಡ್ ಆಗಿರುವಾಗ 11 ಎಕರೆ ಜಾಗದಲ್ಲಿ ಮನೆ, ಓಲ್ಡ್ ನವಾಬ್ಸ್ ಸಿಪಾಯಿ ಮ್ಯೂಟಿನಿ ಕಾಲದ ಮನೆ, ಎದುರಲ್ಲಿ ಗಂಗಾ ನದಿ, 11 ಎಕರೆ ಜಾಗ, ಅದರಲ್ಲಿ ಲೆಮನ್ ಗಾರ್ಡನ್, ಮ್ಯಾಂಗೋ ಆರ್ಚರ್ಡ್, ಅದು ಇದಂತ ಒಂದು ಹಾಕಿ ಗ್ರೌಂಡ್ನಷ್ಟು ದೊಡ್ಡ ಒಂದು ಲಾನ್, ಒಂದು 80 ವೆರೈಟಿದ್ದು ಫ್ಲವರ್ಸ್. ನಾವಿಬ್ಬರೇ ಹಸ್ಬೆಂಡ್ ವೈಫ್, 2 ಮತ್ತು 6 ಸೆರೆಮೋನಿಯಲ್ ಗಾರ್ಡ್, ಫ್ಲ್ಯಾಗ್ ಮೇಲೆ ಫ್ಲ್ಯಾಗ್, ಬೆಳಿಗ್ಗೆ ಸಾಯಂಕಾಲ ಫ್ಲ್ಯಾಗ್ ಕೆಳಗೆ, 2 ಕುಕ್ಸ್, ಒಬ್ಬರು ಮಸಾಲ್ಚಿ ಪಾತ್ರ ತೊಳಿಲಿಕ್ಕೆ, 2 ಸ್ವೀಪರ್, 2 ಆಡ್ಲಿ, ಒಟ್ಟು 18-19 ಜನರಿದ್ದರು. ನಾವಲ್ಲಿ ರಿಟೈರ್ ಆಗಿ ಮನೆಗೆ ಬರುವಾಗ ಸಾಮಾನೆಲ್ಲ ಅನ್ಲೋಡ್ ಮಾಡಿದ ಮೇಲೆ ಮನೆಯಲ್ಲಿ ಗುಡಿಸಲಿಕ್ಕೆ ಪಾತ್ರ ತೊಳಿಲಿಕ್ಕೆ ಯಾರಿಲ್ಲ. ಸೊ ನೀವು ರಿಟೈರ್ಮೆಂಟ್ ಆಗಿ ಬರಬೇಕಾದ್ರೆ ಈಗ ನಿಮಗೆ ಕುಟುಂಬದ ಜೊತೆ ಹೇಗೆ ಇದಾಯಿತು? ಆಮೇಲೆ ಕುಟುಂಬ ಜೊತೆ ಅಂದರೆ ನನಗೆ, ನಮ್ಮ ಜನ್ರೇಷನ್ನಲ್ಲಿ ನಾನು ಎಲ್ಡೆಸ್ಟ್. ನಾನು ನಮ್ಮ ತಾಯಿ ಅವರ ಜನ್ರೇಷನ್ನಲ್ಲಿ ದೊಡ್ಡವರು, ಅವರ ದೊಡ್ಡ ಮಗ ನಾನು. ಹಾಗಾಗಿ ನನ್ನ ವಿಷಯ ಎಲ್ರಿಗೊಂದು ಒಳ್ಳೆ ಭಾವನೆ ಇತ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಮರ್ಯಾದಸ್ಥ ಅಂತ. ಹಾಗಾಗಿ ನನಗೆ ಕುಟುಂಬದವ್ರದ್ದು ಎಲ್ಲ ಹೆಲ್ಪ್ ಎಲ್ಲ ಸಿಕ್ಕಿದೆ, ಮತ್ತು ನನಗೆ ಒಂದು ಹೆಲ್ಪ್ ಮಾಡುವಂಥ ಒಂದು ಭಾವನೆ ಇತ್ತು, ಅದು ಇದು ಅಂತ ಹೇಳಿ. ನೀವು ರಿಟೈರ್ಮೆಂಟ್ ಆದ ನಂತರ ನೀವು ಬೆಂಗಳೂರಲ್ಲಿ ಶ್ರೀದೇವಿ ಶೆಟ್ಟಿ ಅವ್ರದ್ದು? ಹೌದು, ರಿಟೈರ್ ಆದಮೇಲೆ ನನಗೆ ದೇವಿ ಶೆಟ್ಟಿ ಅವ್ರದ್ದು ಕಾಲ್ ಬಂತು. ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ನಾನಿಲ್ಲಿ ಗಾಲ್ಫ್ ಆಡ್ತಾ ಇದ್ದೇನೆ, ಇಲ್ಲಿ ಬನ್ನಿ ಅಂತ ಹೇಳಿದರು. ನಾನು ಬ್ಯಾಂಗ್ಳೂರಿಗೆ ಹೋದೆ. ಅಲ್ಲಿ ಹೋಗಿ ನಾನು 4.5 ವರ್ಷ ಅಲ್ಲಿ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ಅಲ್ಲಿ ಕೆಲಸ ಮಾಡಿದ್ದೇನೆ. ನಮ್ಮದು ಕಾರ್ಯವೈಖರಿ ಬೇರೆಯೇ, ಅಲ್ಲಿದ್ದು ಕಾರ್ಯವೈಖರಿ ಬೇರೆಯೇ. ಅಲ್ಲಿ ಎಲ್ಲ ಸ್ಟ್ರೀಮ್ಲೈನ್ ಮಾಡಿ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಎಲ್ಲ ಸೆಟ್ ಮಾಡಿ, ಕೆಲವರಿಗೆ ಮೊದಲು ಅದು ಒಳ್ಳೆಯದಾಗಲಿಲ್ಲ. ಅದಕ್ಕೆ ನಾನೇನು ಕೇರ್ ಮಾಡಲಿಲ್ಲ. ದೇವಿ ಶೆಟ್ಟರೊಟ್ಟಿಗೆ ಡೈಲಿ ನನ್ನ ಮಾತುಕತೆ ಆಗ್ತಾಯಿತ್ತು, ಹೀಗೆ ಅಂತ. ನಾನು ಹೇಳಿದ್ದೆ ನನಗೆ ಬೇಕಿದ್ದಾಗೆ ಮಾಡೋದಂತ. ಹಾಗೆ ಎಲ್ಲ ಇನ್ಸ್ಪೆಕ್ಷನ್, NABH ಎಲ್ಲ ಸ್ಟ್ಯಾಂಡರ್ಡ್ ಎಲ್ಲ ಹೈ ಮಾಡಿ ಎಲ್ಲ ಸೆಟ್ ಮಾಡಿ ಬಂದೆ. ನಂತರ ನನಗೆ ಬ್ಯಾಂಗ್ಳೂರು ಸರಿಯಾಗಲಿಲ್ಲ.
ನಾಲ್ಕೂವರೆ ವರ್ಷ ನಂತರ ಹೇಳಿದ ನನಗೆ, ನಾನು ಮಂಗಳೂರಿಗೆ ಹೋಗ್ತೇನೆ, ನನಗೆ ಇದು ಬ್ಯಾಂಗ್ಳೂರು ಸರಿ ಆಗೋದಿಲ್ಲ ಅಂತ. ಸೊ ಬ್ಯಾಕ್ ಟು ಮಂಗಳೂರಿಗೆ ಬಂದೆ. ನಮ್ಮ ಊರಿದ್ದು ಸ್ವಲ್ಪ ಉಳಿದ ಕೃಷಿ ಭೂಮಿ ಉಂಟು, ಅದನ್ನು ಸ್ವಲ್ಪ ನೋಡಿಕೊಳ್ತಾ ಇದ್ದೇವೆ. ನಮ್ಮ ಮನೆಯದು ದೇವಸ್ಥಾನ ಉಂಟು, ಮಹಾಲಿಂಗೇಶ್ವರ ದೇವಸ್ಥಾನ. ನಂತರ ಮಧೂರು ಸಿದ್ಧಿವಿನಾಯಕ ದೇವಸ್ಥಾನ ಉಂಟು, ಅದರದ್ದು ಜೀರ್ಣೋದ್ಧಾರ 28 ಕೋಟಿ. ಆದರೆ ಕಾಸರಗೋಡಿನಲ್ಲಿ ಆ ಥರ ಹಣ ಇಲ್ಲ ಅಷ್ಟು. ಈ ಕಡೆಯಲ್ಲಿ ಆದರೆ ಉಡುಪಿ ಹೋಟೆಲ್ನವರು, ಬೆಂಗಳೂರಿನವರೆಲ್ಲ ಇದ್ದಾರೆ. ಅದನ್ನೆಲ್ಲ ಈಗ ಮುಗಿಸಿದ್ದೇವೆ. ಅದು ಈಗ ಮಾರ್ಚಲ್ಲಿ ಬ್ರಹ್ಮಕಲಶೋತ್ಸವ ಉಂಟು. ಹಾಗಾಗಿ ಯು ಕೀಪ್ ಆಕ್ಯುಪೈಡ್. ಈಗ ಸದ್ಯದ ಪರಿಸ್ಥಿತಿ ಸರ್, ಇವಾಗ ನಾವೀಗ ಅಗ್ನಿವೀರ್ ಬಗ್ಗೆ ತುಂಬ ಚರ್ಚೆ ಆಗ್ತಿರುವಂಥ ವಿಚಾರ, ಅದರ ಬಗ್ಗೆ ನೀವು ಏನು ಹೇಳ್ತೀರಾ? ನೋಡಿ, ಇದು ಡಬಲ್ ಏಜ್ಡ್ ವೆಪನ್ ಅಂತ ಹೇಳ್ಬೋದು. ನಾವು ಒಂದೇ ನೆಗೆಟಿವಿಟಿಯೇ ನೋಡಿಕೊಂಡು ಹೋದರೆ ಅದರಲ್ಲಿ ದೇರ್ ಇಸ್ ನೋ ಎಂಡ್ ಟು ಇಟ್. ನೋಡಿ, ಆರ್ಮಿಯಲ್ಲಿ ಸೋಲ್ಜರ್ ಆಗಿ 18ನೇ ವರ್ಷದಲ್ಲಿ ಸೋಲ್ಜರ್ ಆಗಿ ಸೇರ್ತಾರೆ. 18ನೇ ವರ್ಷದಲ್ಲಿ ಸೋಲ್ಜರ್ ಆಗಿ ಸೇರಿ ಕೆಲವರು ಅವರ ಪ್ರಮೋಷನ್ ಎಕ್ಸಾಮೇ ಪಾಸ್ ಆಗೋದಿಲ್ಲ. ಕೆಲವರು ಅರ್ಧದಲ್ಲಿ ಸರ್ವಿಸಲ್ಲಿ ಏನಾದರೂ ಗಾಯಗೊಂಡು LMC ಆಗ್ತಾರೆ. ಅವರು ಉಳಿದ 18 ವರ್ಷ LMC ಆಗಿ ಆರ್ಮಿಯಲ್ಲಿ ಹಾಗೇ ದಿನ ಕಳೀತಾ ಇರ್ತಾರೆ. ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಹಾಗಾಗಿ ಆರ್ಮಿಯಲ್ಲಿ ಯು ಫೀಲ್ ಎ ಸುಬೇದಾರ್ ಮೇಜರ್ ಆ್ಯಂಡ್ ಎ ಸೋಲ್ಜರ್. ಇನ್ ಬಿಟ್ವೀನ್ ದೇರ್ ಈಸ್ ಎ ಗ್ರೂಪ್ ವಿಚ್ ಈಸ್ ನೈದರ್ ಹಿಯರ್ ನಾರ್ ದೇರ್ ಅಂತ ಹೇಳ್ತಾರೆ. ಓಕೆ, ಅವ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಬರೀ ಸಂಬಳ ತಗೊಳ್ಳೋದು, ಕೋಲ್ ಹಿಡ್ಕೊಂಡು ಗಾರ್ಡ್ ಡ್ಯೂಟಿ ಮಾಡೋದು ಅಷ್ಟೇ. ಕೆಲವರಿಗೆ ಬ್ಯಾಟಲ್ ಕ್ಯಾಜುಯಾಲಿಟಿ ಇರ್ತದೆ, ಅಂಥವರನ್ನು ನಾವು ನೋಡಿಕೊಳ್ಬೇಕು. ಆದರೆ ಕೆಲವರು ನ್ಯಾಚುರಲ್ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರೆ, ಅದು ಕೂಡ ಆಗ್ತದೆ. ಹಾಗಾಗಿ ಇಫ್ ಯು ವಾಂಟ್ ಟು ಮೇಂಟೈನ್ ಅ ಗುಡ್ ಯಂಗ್ ಆರ್ಮಿ, ದೆನ್ ಅಗ್ನಿವೀರ್ ಹ್ಯಾಸ್ ಟು ಬಿ ದೇರ್. ಆದರೆ ಇನ್ನೊಂದು ವಿಷಯ ನೋಡಿ, 4 ವರ್ಷ 5 ವರ್ಷ ಆಗಿ ಅಥವಾ ಇನ್ನು ಇನ್ಕ್ರೀಸ್ ಮಾಡ್ತಾರ ಗೊತ್ತಿಲ್ಲ, ಅಗ್ನಿವೀರ್ ಆಗಿ ಅವರನ್ನು ಡಿಸ್ಚಾರ್ಜ್ ಮಾಡಿದರೆ ಎ ಟ್ರೈನ್ಡ್ ಸೋಲ್ಜರ್, ಡಿಸಿಪ್ಲಿನ್ ಸೋಲ್ಜರ್ ವಿಲ್ ಕಮ್ ಇನ್ ಟು ಸಿವಿಲ್ ಸ್ಟ್ರೀಮ್. ಅವರಿಗೆ ರೈಲ್ವೆಯಲ್ಲಿ, BSF ಅಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೆಲಸ ಕೊಡ್ತಾರೆ. ಬಟ್ ಯು ವಿಲ್ ಫೈಂಡ್ ದಟ್ ಹೀ ಈಸ್ ಅ ಟ್ರೈನ್ಡ್ ಸೋಲ್ಜರ್. ಸೊ ವಿ ಹ್ಯಾವ್ ಇನ್ ನಮ್ಮ ಸಿವಿಲ್ ಸ್ಟ್ರೀಮಲ್ಲಿ ಕೂಡ ದೆರ್ ಈಸ್ ಗುಡ್ ಹೋಲ್ಡ್. ನಾಳೆ ಏನಾದರೂ ಎಮರ್ಜೆನ್ಸಿ ಆದರೆ, ಅಗತ್ಯ ಬಿದ್ದರೆ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಕರೆಕ್ಟ್. ಸೊ ಇನ್ನೊಂದು ಸರ್, ಈಗ ಬೇರೆ ದೇಶಗಳಲ್ಲಿ ಈಗ ಒಂದು 5 ವರ್ಷದ ಶಾರ್ಟ್ ಟರ್ಮ್ ಸರ್ವಿಸ್ ಅಂದರೆ ಎವ್ರಿ ಸಿಟಿಸನ್ಗೆ ಒಂದು ಶಾರ್ಟ್ ಟರ್ಮ್ ಸರ್ವಿಸ್ ಮಾಡುವಂಥ ಅವಕಾಶಗಳು ಬೇರೆ ದೇಶಗಳಲ್ಲಿದೆ. ನಮ್ಮ ದೇಶದಲ್ಲಿ ಕೂಡ ಅದು ಇದ್ದರೆ ಒಳ್ಳೆಯದಂತ. ಯಾಕೆಂತ ಹೇಳಿದರೆ ಇವತ್ತಿನ ಯಂಗ್ ಜನ್ರೇಷನ್ ಡ್ರಗ್ ಅಡಿಕ್ಷನ್ ಇರ್ಬೋದು ಅಥವಾ ಬೇರೆ ರೀತಿಯಾಗಿ ಮಿಸ್ಗೈಡ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇನ್ ಎ ಡೆಮೋಕ್ರಸಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಂಪೋಸ್ ಥಿಂಗ್ಸ್. ಈಗ ನೋಡಿ, ನಾನು ಒಂದು ಉದಾಹರಣೆ ಹೇಳ್ತೇನೆ. ಡಾಕ್ಟರ್ಸ್ ಅವರಿಗೆ PG ಮಾಡುವ ಮೊದಲು ವಿಲೇಜ್ ಸರ್ವಿಸ್ ಮಾಡಬೇಕಂತ ಒಂದು ಆರ್ಡರ್ ಬಂತು. ಈಗ ಎಷ್ಟು ಜನ ಡಾಕ್ಟರ್ಸ್ ಹೋಗಿ ವಿಲೇಜಲ್ಲಿ ಸರ್ವಿಸ್ ಮಾಡ್ತಾರೆ? ನೀವೇ ಹೇಳಿ. ಡೂ ದೇ ಹ್ಯಾವ್ ಅದಕ್ಕೆ ಸೇವಾ ಮನೋಭಾವ ಇದೇನಾ? ಇಲ್ಲ. ಎಲ್ಲಾದರೂ ಮಂಗಳೂರಿನ ಹತ್ತಿರ ಇದ್ದರೆ ಹೋಗಿ ಕ್ಲಿನಿಕಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಕ್ಲಿನಿಕಲ್ಲಿ ಕೂತ್ಕೊಂಡು ನಂತರ ಎಲ್ಲಾದರೂ ತಿರುಗಿ ಪುನಃ ಬರ್ತಾರೆ. ದ್ಯಾಟ್ ಕೈಂಡ್ ಆಫ್ ಎ ಥಿಂಗ್ ಈಸ್, ಅನ್ಲೆಸ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ, ಇಟ್ ಕ್ಯಾನ್ ಬಿ ಡನ್. ಸೇಮ್ ಈಸ್ ಇನ್ ಆರ್ಮಿ ಆಲ್ಸೋ. ಎಲ್ರಿಗೂ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಸರ್ವಿಸ್ ನಮ್ಮಂಥ ದೇಶದಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಸಿ, ನಮ್ಮದು ಸೆಕ್ಯುಲರ್ ನೇಷನ್. ನಮ್ಮ ರಿಲಿಜನಲ್ಲಿ ಹಾಗೆ ಉಂಟು, ನಮ್ಮ ರಿಲಿಜನಲ್ಲಿ ಹೀಗೆ ಉಂಟು, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ದ್ಯಾಟ್ ಈಸ್ ಅ ಗುಡ್ ಥಿಂಗ್ ಇಫ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಫಾಲೋಡ್ ವೆರಿ ರಿಗರಸ್ಲಿ. ಕಂಪಲ್ಸರಿ ಮಿಲಿಟರಿ ಸರ್ವಿಸ್. ಇನ್ನೊಂದು ವಿಚಾರ ಅಂದರೆ ಸರ್, ನಮ್ದು ಈಗ ಕರಾವಳಿ ಭಾಗದ ಯಂಗ್ಸ್ಟರ್ಸ್ ಈಗ ಆರ್ಮಿಯಲ್ಲಿ ಬೇರೆ ಈಗ ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ಗಳೆಲ್ಲ ಇದ್ದಾರೆ. ಆದರೆ ಇನ್ಫೆಂಟ್ರಿ
ಇದರಲ್ಲಿ ನಮ್ಮ ಯುವಕರು ತುಂಬ ಕಡಿಮೆ, ಅದು ಕಾರಣ ಏನಿರ್ಬೋದು? ಇನ್ಫೆಂಟ್ರಿಯಲ್ಲಿ ನಮಗೆ ನಮ್ಮ ಏರಿಯಾಗೆ ಇನ್ಫೆಂಟ್ರಿಗೆ ಹೋಗಬೇಕಿದ್ರೆ ಅದು ಒಂದು ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಮಲ್ಲಿ ಅಥವಾ ಮೆಡ್ರಾಸ್ ರೆಜಿಮೆಂಟ್, ಅವ್ರದ್ದು ಇಲ್ಲಿ ರಿಕ್ರೂಟ್ಮೆಂಟ್ ಸ್ವಲ್ಪ ಕಡಿಮೆ ಮತ್ತು ನಾಲೆಜ್ ತಿಳುವಳಿಕೆ ನಮ್ಮವರಿಗೆ ಬಹಳ ಕಡಿಮೆ ಇದೆ. ನಮ್ಮಲ್ಲಿ ಈಗ ಅಗ್ನಿವೀರದ್ದು ಟ್ರೈನಿಂಗ್ ಆಗ್ತಾ ಇದೆ, ಒಂದು 2-3 ಸಂಸ್ಥೆಗಳಿವೆ ಅಗ್ನಿವೀರ ಟ್ರೈನಿಂಗ್ ಮಾಡುವವರು. ಅವರಲ್ಲಿ ಕೂಡ ಟ್ರೈನಿಂಗ್ ಆಗ್ತಾ ಇದೆ, ಆದರೆ ನಮ್ಮವರಿಗೆ ಅದರಲ್ಲಿ ಒಂದು ಆಸಕ್ತಿ ಅಷ್ಟೊಂದು ತೋರುತ್ತಾ ಇಲ್ಲ. ಆದರೆ ನಾನು ಹೋದ ಅಗ್ನಿವೀರ ಟ್ರೈನಿಂಗಲ್ಲಿ ಉಪ್ಪಳದಲ್ಲಿ ಕೊಂಡೇವೂರು ಮಠದ ಸ್ವಾಮೀಜಿಯವರ ಆಶ್ರಮದಲ್ಲಿ ಆಯಿತು, ನಂತರ ಇಲ್ಲಿ ಉಳ್ಳಾಲದ ಸಮೀಪದಲ್ಲಿ ಆಯಿತು. ಅದರಲ್ಲಿ ಕೆಲವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಇಟ್ ಈಸ್ ಗುಡ್. ಅಂದರೆ ನಮ್ಮ ಒಂದು ಯುವಕರಿಗೆ ಇದರಲ್ಲಿ ಸೇರಬೇಕು ಇನ್ಫೆಂಟ್ರಿಗೆ. ಆದರೆ ನಮ್ಮಲ್ಲಿ ವಿ ಡೋಂಟ್ ಹ್ಯಾವ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ ನಿಯರ್ ಬೈ. ಬೆಳಗಾಮಲ್ಲಿ ಮಾತ್ರ ಇರುವುದು. ಅದೇ ನೀವು ಈಗ ಈ ವಿಚಾರ ಬಂದಾಗ ನೀವು ಒಂದು ಇನ್ಸಿಡೆಂಟ್ ಹೇಳಿದ್ರಿ, ನೀವು ಒಬ್ರು 3 ಜನರೇಷನ್ ಸೋಲ್ಜರ್ಸ್ ಅನ್ನ ನಿಮ್ಮ ನೋಡಿ, ಅದೊಂದು ನೋಡಿ, ನಾನು ಹೇಳಿದೆಲ್ಲ 1971ರಲ್ಲಿ ನನ್ನ ಎದುರಲ್ಲಿ 44 ವೀರ ಯೋಧರ ಶವಗಳನ್ನಿಟ್ಟು ಅವ್ರಿಗೆ ನ್ಯಾಷನಲ್ ಫ್ಲ್ಯಾಗ್ ಹಾಕಿ ನಮ್ಮ ಸಿಖ್ ಗುರುಗಳು ಅವರ ಮಂತ್ರ ಹೇಳ್ತಾ ಇದ್ದರು. ಆಗ ನನಗೆ ತಡೀಲಿಕ್ಕೆ ಆಗಲಿಲ್ಲ, ಮೈಯೆಲ್ಲ ಕಂಪಿಸಲಿಕ್ಕೆ ಶುರುವಾಯಿತು. ಆಗ ಹಿಂದೆ ಒಬ್ಬರು ಸುಬೇದಾರ್ ನನ್ನ ಬೆನ್ನು ತಟ್ಟಿ ಹೇಳಿದರು, ಶಾಂತವಾಗಿರಿ, ಅವರು ಒಳ್ಳೆ ಕೆಲಸಕ್ಕಾಗಿ ದೇಹವನ್ನು ಕೊಟ್ಟು ಎದೆಯಲ್ಲಿ ಗುಂಡು ತೆಕೊಂಡು ಮೇಲೆ ಹೋಗಿದ್ದಾರೆ ಅಂತ. ಅದು ಸುಬೇದಾರ್ ಜೋಗಾ ಸಿಂಗ್ ಅಂತ. ಆ ಸುಬೇದಾರ್ ಜೋಗಾ ಸಿಂಗ್ 2.5 ತಿಂಗಳ ನಂತರ ಅವ್ರದ್ದು ಸರ್ವಿಸ್ ಮುಗಿದಿತ್ತು. ಅವರು ರಿಟೈರ್ಮೆಂಟ್ ಆಗಿ ನಮ್ಮನ್ನೆಲ್ಲ ಅಪ್ಪಿ ಹಿಡಿದು ನಾನು ಹೋಗ್ತೇನೆ, ಇನ್ನು ಊರಿಗೆ ಹೋಗ್ತೇನೆ ಅಂತ ಹೇಳಿ ಊರಿಗೆ ಹೋದರು. ಇದು 71ನೇ ಇಸ್ವಿ. 83ನೇ ಇಸ್ವಿಗೆ ನಾನು ಮೇಜರ್ ಆಗಿದ್ದೆ, ಗ್ವಾಲಿಯರಲ್ಲಿದ್ದೆ. ಅಲ್ಲಿ ಲಡಾಖಿಗೆ ಹೋಗುವ ಮೊದಲು ಗ್ವಾಲಿಯರಲ್ಲಿ ಸೆಕೆಗಾಲದಲ್ಲಿ ವಿಪರೀತ ಸೆಕೆ. ಅಲ್ಲಿ ಸೆಕೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಬೆಳಿಗ್ಗೆ 10-10:30 ಗಂಟೆಗೆ ದೂರದಿಂದ ಟ್ರೈನಿಂಗ್ ಏರಿಯಾದಲ್ಲಿ ಮರೀಚಿಕೆಯಾಗೆ ಶುರುವಾಗ್ತದೆ, ಮಿರಾಜ್ ಅಂತ ಹೇಳ್ತಾರೆ. ನಾನೊಂದು ಮರದಡಿಯಲ್ಲಿ ನಿಂತು ನಮ್ಮ ಸೋಲ್ಜರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. ಆಗ ದೂರದಿಂದ ಒಬ್ಬ ವ್ಯಕ್ತಿ ಮರೀಚಿಕೆಯಲ್ಲಿ ಬರ್ತಾ ಇದ್ದಾನೆ. ಹತ್ತಿರ ಬಂದಾಗ ನೋಡುವಾಗ ಸುಬೇದಾರ್ ಜೋಗಾ ಸಿಂಗ್, 71ರಿಂದ 83, 12 ವರ್ಷ. ನಾನು ಹೇಳಿದೆ, ಜೋಗಾ ಸಿಂಗ್ ಸಾಬ್ ಆಪ್ ಯಹಾ ಪರ್ ಕೇಸೆ? ಇನ್ನೂ ಪ್ರಾಯ ಆಗಿದೆ, ಸರ್ದಾರ್ಜಿ, ಗಡ್ಡ ಎಲ್ಲ ಬಿಳಿಯಾಗಿದೆ. ಅವರು ಬಂದು ನನ್ನನ್ನು ಅಪ್ಪಿ ಹಿಡ್ಕೊಂಡ್ರು, ಸುಬೇದಾರ್ ಜೋಗಾ ಸಿಂಗ್. ನಾನು ಕೇಳಿದೆ, ಆಪ್ ಯಹಾ ಪರ್ ಕೇಸೆ? ಗ್ವಾಲಿಯರ್ ಮೇ ಕೇಸೆ ಹಾಗೆ? ಸಬ್ ಅಭಿ ಮೇರಾ ಲಡ್ಕಾ ಆಪ್ಕಾ ಲಡ್ಕಾ. ಪಂಜಾಬಿಯಲ್ಲಿ ಹೇಳಿದ್ದು. ನನಗೆ ಅರ್ಥ ಆಗಲಿಲ್ಲ. ನೋಡುವಾಗ ಅವರ ಮಗ, ಒಬ್ಬನೇ ಮಗ ಅದೊಂದು ವಿಚಿತ್ರವಾದೊಂದು ಕೋಇನ್ಸಿಡೆನ್ಸ್. ನನ್ನ ಕಂಪನಿಯಲ್ಲಿದ್ದ, ರೈಫಲ್ ಕಂಪ್ನಿಯಲ್ಲಿ. ಯಾವುದೇ ರೈಫಲ್ ಕಂಪ್ನಿ ಕಮಾಂಡರ್ सुखदेव सिंह ಅಂತ ನನ್ನ ಹೆಸರು. आपने आपका लड़के को बताया क्यों नहीं कि वो सूबेदार जोगा सिंह का बेटा है? और ಹೇಳಿದ್ರು, साहब मैंने उसको बताया, आप साहब को मत बताना मैं जोगा सिंह का बेटा हूँ, नहीं तो तेरे ऊपर सख्त से ಟ್ರೈನಿಂಗ್ नहीं कराएंगे. ಅಂದರೆ ಅವನ ಮೇಲೆ ನಾನು ಸ್ವಲ್ಪ ಕರುಣೆ ಇಟ್ಟು ಅವನಿಗೆ ಬಿಡ್ಬೋದು ಅಂತ. ಒಳ್ಳೆ ಸೋಲ್ಜರ್ ಅವ ಸುಖದೇವ್ ಸಿಂಗ್, ಹ್ಯಾಂಡ್ಸಮ್ ಫೆಲೋ. ಆ ದಿನ ರಾತ್ರಿ ನನ್ನ ಮನೆಗೆ ಒಂದು ಊಟ ಮಾಡಿ ಅವರಿಗೆ ಡ್ರಿಂಕ್ಸ್ ಎಲ್ಲ ಕೊಟ್ಟೆ. ಭಾಳ ಸಂತೋಷ ಆಯ್ತು ಅವರಿಗೆ. ಸಾಬ್ ಆಪ್ಕೋ ವಾಹೆಗುರು ಆಪ್ಕೋ ಅವ್ರ ತರಕ್ಕಿ ಇದೆ ಅಂದರೆ ನಮಗೆಲ್ಲ ವಾಹೆಗುರು, ಸಿಖ್ ಗುರು ನಾನಕ್ ಮತ್ತು ಗುರು ಗೋವಿಂದ್ ಸಿಂಗ್ ಅಂತ ಹೇಳಿ ಊರಿಗೆ ಹೋದರು. ಆಮೇಲೆ ಒಂದು ಹುಡುಗದ್ದು ಮದುವೆ ಆಯಿತು. ಶಿ ವಾಸ್ ಎ ನರ್ಸ್ ಇನ್ ಪಂಜಾಬ್. ಒಳ್ಳೆ ಹ್ಯಾಂಡ್ಸಮ್ ಲುಕಿಂಗ್ ಬಾಯ್, ಭಾಳ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ನಂತರ ನಾವು ಶ್ರೀಲಂಕಾಗೆ ಹೋದೆವು.
ಶ್ರೀಲಂಕಾದಲ್ಲಿ ಒಂದು ದಿವಸ ರಾತ್ರಿ ನಮ್ಮ ಪೋಸ್ಟ್ನ ಮೇಲೆ LTT ಅವರು ಸುತ್ತ ಹೊಡೆದು ನಮ್ಮ ಮೇಲೆ ಗುಂಡಿನ ದಾಳಿ ನಡೆಸಿದರು. ಆಗ ಇವನ ಆ ದಾಳಿಯಲ್ಲಿ ಇವನ ಬಲಗೈ ಕಣ್ಣಿಗೆ ಗಾಯ ಆಗಿ ಕಣ್ಣು ಕಳ್ಕೊಂಡವ ಸುಖದೇವ್ ಸಿಂಗ್. ನಂತು ಈಗ 2002ನೇ ಇಸ್ವಿಗೆ ಬರೋಣ. 87, 97, 2002ನೇ ಇಸ್ವಿ. ಆಗ ಒಂದು ದಿವಸ ಆಗ ಸೆಂಟ್ರಲ್ಲಿ ನಾನು ಕಮಾಂಡೆಂಟ್ ಆಗಿದ್ದೆ. ನನ್ನ ಆಫೀಸ್ನ ಸ್ಟಿಕ್ ಔಡ್ಲಿ, ಸೆರೆಮೋನಿಯಲ್ ಸ್ಟಿಕ್ ಔಡ್ಲಿ ಒಳಗೆ ಬಂದ, ಸರ್ ಬಾಹರ್ 3 बुजुर्ग खड़े हैं, 2 बुजुर्ग खड़े हैं, एक बहुत बुढ़ा है, दूसरा एक आंख में पट्टी बांधा हुआ है, तीसरा लड़का है, अंदर बुलाओ ಅಂತ ಹೇಳಿದೆ. ಒಳಗೆ ತಗೊಂಡು ಬಂದರು. ನೋಡುವಾಗ ಸುಬೇದಾರ್ ಜೋಗ ಸಿಂಗ್ ಓಲ್ಡ್ ಮ್ಯಾನ್, ಅವನನ್ನು ಇಬ್ಬರು ಕೈಯಲ್ಲಿ ಹಿಡ್ಕೊಂಡು ಒಳಗೆ ಬಂದರು. ಬಂದು ನನ್ನನ್ನು ಅಪ್ಪಿ ಹಿಡ್ಕೊಂಡು ಕಣ್ಣಲ್ಲಿ ನೀರು ಬಂತು ಅವರಿಗೆ. ಸಾಬ್ ಆಪ್ ಹಮಾರಾ ತೋ ಭಗವಾನ್ ಬನ್ಗೆ, ಸೆಂಟ್ರ್ ಕಮಾಂಡ್ ಬನ್ಗೆ ಅಂತ ಹೇಳಿ ನಾನು ಸೋಫಾದಲ್ಲಿ ಕೂತ್ಕೊಳ್ಳಿಸಿ ಚಾಯ್, ಸಮೋಸ, ಜಿಲೇಬಿ ಎಲ್ಲ ತರಿಸಿ, ಅಂದರೆ ಮೊದಲನ ಕಾಲದ ನಮ್ಮ ಬುಜುರ್ಗ್ ಅಂದರೆ ನಮ್ಮ ಹಿರಿಯರು. ಕೊನೆಗೆ ಕೇಳಿದೆವು, ಹೇಗೆ ಬಂದದ್ದು ಇಲ್ಲಿ ಸೆಂಟ್ರ್ ಅಂದರೆ ಎಲ್ರಿಗೂ ಬರ್ಬೋದು, ಎಲ್ಲ ರಿಟೈರ್ ಆದವರು ಎಲ್ಲ ಬರ್ಬೋದು, ಏನಾದರೂ ತೊಂದರೆ ಉಂಟಾ ಅಂತ ಕೇಳಿದೆ. ಪೆನ್ಷನ್ ಇದೆ ಏನಾದರೂ ಅಂದರೆ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದಲ್ಲ. ನೈ ಸಾಬ್ ಕೋಯಿ ತಕ್ಲೀಫ್ ನಹೀ ಹೈ, ये तो मेरा बेटा है सुखदेव सिंह, ये उसका इकलौता बेटा है, हुड़गन नोड़ी. यस साहब, एक मेहरबानी करो, हम इस रेजिमेंट का नमक खाया है, अभी इसको भर्ती करो, हमारा इज्जत का सवाल है. ಅಂದರೆ ಕುಟುಂಬದ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ ಅವನನ್ನು ಸೈನಿಕನಾಗಿ ಮಾಡೋದು. ನಾನು ಹೇಳಿದೆ, ನಿಮಗೆ ಒಬ್ಬನೇ ಮಗ ಇದ್ದದ್ದು, ಅವನ ಕಣ್ಣು ಹೋಗಿದೆ, ಅವನಿಗೆ ಇನ್ನೊಬ್ಬನೇ ಮಗ ಇರುವುದು, ನಿಮಗೆ ಒಬ್ಬನೇ ಮೊಮ್ಮಗ. ಅದೇನಿಲ್ಲ, ನನಗೆ ಏನಂತ ಗೊತ್ತಾಗಲಿಲ್ಲ. ನಾನು ಅಲ್ಲಿಂದಲೇ ಎದ್ದು, ಯೂನಿಫಾರ್ಮ್ ಇತ್ತು, ಬ್ರಿಗೇಡಿಯರ್ನ ಯೂನಿಫಾರ್ಮ್, ಮುದುಕ ಓಲ್ಡ್ ಮ್ಯಾನ್ ಸಿಟ್ಟಿಂಗ್ ಇನ್ ಎ ಸೋಫಾ. ನಾನು ಅವನ ಕಾಲು ಹಿಡಿದು ನಮಸ್ಕಾರ ಮಾಡಿದೆ. ನಿಮ್ಮಂಥವರಿಂದಲೇ ನಮ್ಮ ರೆಜಿಮೆಂಟ್ ಇಷ್ಟು ಉದ್ಧಾರ ಆದದ್ದಂತ. ಮತ್ತು ಆ ಹುಡುಗನನ್ನು ಡಾಕ್ಟ್ರ್ ಹತ್ರ ಕಳಿಸಿ, ಡಾಕ್ಟ್ರ್ ಹತ್ರ ಮೆಡಿಕಲ್ ಚೆಕಪ್ ಮಾಡಿಸಿ, ಮೆಡಿಕಲ್ ಕ್ಲಿಯರೆನ್ಸ್ ಆದಮೇಲೆ ಅವನನ್ನು ಸೆಂಟ್ರಲ್ಲಿ ಇಟ್ಟು 2 ತಿಂಗಳು ಅವನಿಗೆ ಒಳ್ಳೆ ಊಟ ಕೊಟ್ಟು, ಅವನನ್ನು ಗಟ್ಟಿ ಮಾಡಿ ಟ್ರೈನಿಂಗ್ ಕೊಟ್ಟು, ನಂತರ ಅವನನ್ನು ರಿಕ್ರೂಟ್ ಮಾಡಿ ಅವನನ್ನು ಮಿಲಿಟ್ರಿಗೆ ಸೇರಿಸಿದೆ. ಇದು ವೀಕ್ಷಕರೇ ಏನಂದರೆ, ಇದೊಂದು ಪಂಜಾಬ್ನ ಒಂದು ಮನೋಸ್ಥಿತಿ ಅಂತ ಹೇಳ್ಬೋದು. ನಮ್ಮಲ್ಲಿ ನಾವು ಮಕ್ಕಳು 2-3 ಇದ್ದರೂ ನಾವು ಸೈನಿಕ ಕಲಿಸಲಿಕ್ಕೆ ತಯಾರಿಲ್ಲ. ಆದರೆ ಅಲ್ಲಿ ಒಬ್ಬನೇ ಒಬ್ಬ ಮಗ ಇದ್ದನ್ನು ಸೈನ್ಯಕ್ಕೆ ಕಳಿಸಿ ಅವನ ಕಣ್ಣು ಕಳ್ಕೊಂಡು ಇನ್ನೊಬ್ಬ ಅವನಿಗೆ ಒಬ್ಬನೇ ಮೊಮ್ಮಗನನ್ನು ಸೈನ್ಯಕ್ಕೆ ಕಳಿಸಲಿಕ್ಕೆ ತಯಾರಿದ್ದಾರೆ. ಅಂದರೆ ಒಂದು ಆಘಾತಗಳನ್ನು ಅನುಭವಿಸಿದ್ರು ಕೂಡ ಮತ್ತೆ ಆರ್ಮಿಯಲ್ಲಿ ನಾವು ಸೇವೆ ಮಾಡಬೇಕು ಅಂತ ಹೇಳುವಂಥ ಮನೋಭಾವ ನೋಡಿ. ನಾನು ಸೆಂಟ್ರ್ ಕಮಾಂಡ್ ಆಗಿರುವಾಗ ಪಂಜಾಬ್ನ ವಿಲೇಜ್ಗೆಲ್ಲ ಹೋಗ್ತಾ ಇದ್ದೆ, ಹಳ್ಳಿಗಳಿಗೆಲ್ಲ, ಅಂದರೆ ಡಿಸ್ಟ್ರಿಬ್ಯೂಷನ್, ವಿಡೋಸ್ಗೆಲ್ಲ ಫೈನಾನ್ಷಿಯಲ್ ಬೆನಿಫಿಟ್ ಎಲ್ಲ. ನೀವು ಪಂಜಾಬ್ನ ಹಳ್ಳಿಗಳಿಗೂ ಹೋಗಿ 80% ಮನೆಯಲ್ಲಿ ಯಾರ್ದಾದ್ರೂ ಒಬ್ಬನದ್ದು ಫೋಟೋ ಇದೆ. ಅಂದರೆ ಸೈನ್ಯದಲ್ಲಿ ತೀರಿ ಹೋದವ ಮಗ, ಅವನ ಫೋಟೋ ಎದುರಲ್ಲಿ ಅಲ್ಲಿ ತಂದೆ ತಾಯಂದಿರು ಅವನ ಫೋಟೋ ಎದುರಲ್ಲಿ ದೀಪ ಹಚ್ಚಿ ಇಡ್ತಾರೆ. ಫೋಟೋದ ಕೆಳಗೆ ಒಂದು ರಾಖಿ ಇರ್ತದೆ, ತಂಗಿ ವರ್ಷಕ್ಕೊಂದ್ಸಲ ರಾಖಿ ಕಟ್ಟುವ ತಂಗಿ ಅಥವಾ ಅಕ್ಕ, ಅದರಲ್ಲಿ ಫೋಟೋದ ಎದುರಲ್ಲಿ ರಾಖಿ ಇಟ್ಟಿರ್ತಾಳೆ. ಹೆಂಡತಿ ಯಂಗ್ ವಿಡೋ, ಅವಳಿಗೆ ಇನ್ನೂ ಗಂಡನ ಮನೆಯಲ್ಲಿ ಕಾಲಿನ ಹೆಜ್ಜೆಯ ಶಬ್ದ ಕೇಳಲಿಕ್ಕೆ ಇಲ್ಲ. ಮಕ್ಕಳು 2 ಮಕ್ಕಳು, ಅವರಿಗೆ ತಂದೆ ಅಪ್ಪುಗೆ ಏನಂತ ಅವರಿಗೆ ಗೊತ್ತಿಲ್ಲ. ಅಂಥ ಮನೆಗಳಿವೆ ಪಂಜಾಬಲ್ಲಿ ಈಗಲೂ. ಆದರೂ ಅವರು ಸೈನ್ಯಕ್ಕೆ ಸೇರ್ತಾರೆ. ಕೆಲವು ಮನೆಯಲ್ಲಂತೂ 3 ಮಕ್ಕಳಿದ್ದವರು 3 ಮಕ್ಕಳು ಸೈನ್ಯದಲ್ಲಿ. ದೊಡ್ಡವ ಸುಬೇದಾರ್, 2ನೇವ ಮೇಜರ್, ದೊಡ್ಡವ JCO ಆಗಿ 2ನೇವ ಆಫೀಸರ್ ಆಗಿ ಸೇರ್ತಾನೆ, ಚಿಕ್ಕವ ಈಗ ಲೆಫ್ಟಿನೆಂಟ್ ಆಗಿ ಸೇರಿದ್ದಾನೆ. ಅಂಥ ಮನೆ. ಸಾಯಂಕಾಲ ಹೊತ್ತಿಗೆ ಎಲ್ಲ ಹಳ್ಳಿಯವರು ಒಟ್ಟು ಕೂಡ್ತಾರೆ ಮರದಡಿಯಲ್ಲಿ. ಅಲ್ಲಿ ಹಳ್ಳಿಗಳೆಲ್ಲ ಒಟ್ಟಿಗೆ ಮನೆಗಳೆಲ್ಲ.
ಸಾಯಂಕಾಲ ಕೂತು ಮೀಸೆ ತಿರುಗಿಸಿ ಮಾತಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ನಿನ್ನ ಮಕ್ಕಳೇನು, ಏಕ್ ಮೇಜರ್ ಹೈ, ಏಕ್ ಹವಲ್ದಾರ್ ಹೈ, ಏಕ್ ಕಪ್ತಾನ್ ಹೈ. ಅಂದರೆ ಒಂದು ಹೆಮ್ಮೆ. ಯಾರ ಮನೆಯಿಂದ ಫೌಜಿ ಇಲ್ಲ, ಆರ್ಮಿ ಅವರಿಲ್ಲ, ಅವನಿಗೆ ಸ್ವಲ್ಪ ಹೇಳಲಿಕ್ಕೆ ನಾಚಿಕೆ ಆಗ್ತದೆ, ನನ್ನ ಮನೆಯಿಂದ ಯಾರೂ ಇಲ್ಲ ಅಂತ. ಅದೊಂದು ಹೆಮ್ಮೆಯ ವಿಷಯ. ಸರ್, ನೀವು ಇಷ್ಟು ಸಮಯಗಳ ಈಗ ನಿಮ್ಮ ಆರ್ಮಿ ಜೀವನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ವೈಫ್, ಅದು ಅಷ್ಟು ಈಸಿ ಅಲ್ಲ. ಸೊ ಅವರ ಬಗ್ಗೆ ಏನು ಹೇಳ್ತೀರಿ? ಸಿ, ಆರ್ಮಿ ವೈಫ್, ದೇ ಕಮ್ ಫ್ರಮ್ ಸಿವಿಲ್ ಸ್ಟ್ರೀಮ್. ವೆನ್ ಯು ಮ್ಯಾರಿ ದೆಮ್, ದೇ ಕಮ್ ಟು ಯು, ದೇ ಆರ್ ಆಲ್ಮೋಸ್ಟ್ ಸ್ಟ್ರೇಂಜರ್ಸ್. ನನ್ನ ವೈಫ್ ಕೂಡ ಬರುವಾಗ ಶೀ ಸಾ ಇನ್ ಅವರ್ ಲೈಫ್ ಟೈಮ್ ಮೊದಲನೇ ಸಲ ಒಂದು ಸರ್ದಾರಿಗಳನ್ನು ನೋಡಿದ್ದು. ಆದರೆ ನಂತರ ದೇ ಗೆಟ್ ಇನ್ ಟು ದ ಲೈಫ್ ಸ್ಟ್ರೀಮ್ ಆಫ್ ಎ ಸೋಲ್ಜರ್. ಅಂದರೆ ಪ್ರತಿ ಕೆಂಟೋನ್ಮೆಂಟಲ್ಲಿ ಸೋಲ್ಜರ್ಸ್ ಅವರವರ ಹೆಂಡತಿಯನ್ನು ಕರ್ಕೊಂಡು ಒಂದು 40% ಸೋಲ್ಜರ್ಗೆ ಅಲ್ಲಿ ಮನೆ ಸಿಗ್ತದೆ. ಫ್ಯಾಮಿಲಿ ವೆಲ್ಫೇರ್ ಅವರೆಲ್ಲ ಒಟ್ಟು ಮಾಡಿ, ಅವ್ರ ಹತ್ರ ಮಾತಾಡಿ, ಸೋಲ್ಜರ್ನ ವೈಫನ್ನು ಮೀಟಾಗಿ ಸಾಯ್ತಾರೆ. ಅಂಥವರ ಮನೆಗೆ ಹೋಗಿ ಅವರನ್ನು ಹೆಂಗಸನ್ನು ಅಪ್ಪಿ ಹಿಡ್ಕೊಂಡು ಕಣ್ಣೀರು ಸುರಿಸಿ ಅವ್ರದ್ದು ಎಲ್ಲ ವಿಷಯ ಎಲ್ಲ ಗೊತ್ತಾಗ್ತದೆ ಅವರಿಗೆ. ಹಾಗಾಗಿ ಅವರಿಗೆ ನಮ್ಮ ಲೈಫ್ ಸ್ಟೈಲ್ ಅವ್ರಿಗೆ ಗೊತ್ತುಂಟು. ಬಿಕಾಸ್ ವಿ ಪ್ಲೇ ಆ್ಯಸ್ ಎ ಕಮಾಂಡಿಂಗ್ ಆಫೀಸರ್, ಐ ಪ್ಲೇ ವಿತ್ ದ ಲೈವ್ಸ್ ಆಫ್ 730 ಸೋಲ್ಜರ್ಸ್. ನಾನು ಆರ್ಡರ್ ಕೊಡ್ಬೋದು ಹೋಗಿ ಅಟ್ಯಾಕ್ ಮಾಡಿ ಅಂತ, ಬಟ್ ಐ ಪ್ಲೇ ವಿತ್ ದ ಲೈವ್ಸ್ ಆಫ್ ದೋಸ್ ಸೋಲ್ಜರ್ಸ್ ಎವ್ರಿ ಡೇ. ಆ್ಯಂಡ್ ಶೀ ಹ್ಯಾಸ್ ಟು ಬಿ a support behind me, a power behind me to help me. ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಅದು ಕೂಡ ಇಂಥ ಒಂದು ಪರಿಸ್ಥಿತಿ. ಯು ಆರ್ ಲಿವಿಂಗ್ ಅಂಡರ್ ಟೆನ್ಷನ್ ಥ್ರೂಔಟ್ ದ ಡೇ, 24 hours a day. ನಮಗೆ ಸಂಡೇ ಇಲ್ಲ, ರಜೆ ಇಲ್ಲ. ಮನೆ ಇದ್ದರೆ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಮಲಗಿ ನ್ಯೂಸ್ ಪೇಪರ್ ಓದಿ ಮಲಗೋದು, ಸಾಯಂಕಾಲ ಪುನಃ ಹೊರಡುವುದು. ಸೊ ದೇ ಹ್ಯಾವ್ ಟು ಬಿ ದ ಬಿಗ್ ಫ್ಯಾಕ್ಟರ್ ಇನ್ ಯುವರ್ ಸಕ್ಸಸ್. ಕಾಲೇಜಿಗೆಲ್ಲ ಹೋಗುವಾಗ ಮಕ್ಕಳ ಹತ್ರ ಹೇಳ್ತೇನೆ, ಇದೇ ವಿಷಯ ನಾನು ಅವರಿಗೆ ನೆನಪು ಮಾಡಿ ಈ ಸ್ಟೋರಿಯನ್ನು ಹೇಳಿ ಅವರಿಗೆ ಮಕ್ಕಳಿಗೆ ಹೇಳ್ತೇನೆ. ಯಾವಾಗ ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ತಂದೆ ತಾಯಂದಿರಿಗೆ ಹೃದಯ ತುಂಬಿ ಬರ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ನನ್ನ ಮಗ ಸಾರ್ಥಕ ಮಾಡಿದ ಅಂತ ಯಾವಾಗ ನಿಮ್ಮ ಹಿರಿಯರಿಗೆ ಅಂಥ ಒಂದು ಭಾವನೆ ಬರ್ತದೆ, ಆ ದಿವಸ ನೀವು ನೆನೆಸಿಕೊಳ್ಳಿ ನಿಮ್ಮ ಜೀವನ ಸಾರ್ಥಕ ಆಯಿತು ಅಂತ. ಅದಕ್ಕೆ ಏನು ಹೇಳುವುದೇನೆಂದರೆ, ನಾನು ಯಾವಾಗಲೂ ಹೇಳ್ತೇನೆ, ಅಬ್ರಹಾಂ ಲಿಂಕನ್ ಹೇಳಿದರು, ಐ ಕೋಟ್, ಎವ್ರಿ ಮ್ಯಾನ್ ಶುಡ್ ಬಿ ಪ್ರೌಡ್ ಆಫ್ ದ ಪ್ಲೇಸ್ ಟು ವಿಚ್ ಹಿ ಬಿಲಾಂಗ್ಸ್ ಆ್ಯಂಡ್ ಐ ವಾಂಟ್ ಸಚ್ ಎ ಮ್ಯಾನ್ ಟು ಲಿವ್ ಸೊ ದ್ಯಾಟ್ ಹಿಸ್ ಪ್ಲೇಸ್ ಈಸ್ ಪ್ರೌಡ್ ಆಫ್ ಹಿಮ್, ಅನ್ಕೋಟ್. ಅಂದರೆ ಪ್ರತಿ ಮನುಷ್ಯನಿಗೂ ಅವನವನ ಊರು, ಅವನ ಹಳ್ಳಿ, ಅವನ ಮನೆ, ಅವನ ಕುಟುಂಬದ ವಿಷಯ ಒಂದು ಹೆಮ್ಮೆ ಇರಬೇಕು. ಆ ಹೆಮ್ಮೆ ಇದ್ದರೆ ಮಾತ್ರ ಜೀವನ ಸಾರ್ಥಕ. ಅಂಥ ಮನುಷ್ಯ ಬದುಕಬೇಕು. ಯಾಕೆಂದರೆ ಅವನ ಊರು, ಅವನ ವಿಷಯದಲ್ಲಿ ಹೆಮ್ಮೆ ಪಡುವಂತೆ ಆಗಬೇಕು ಅಂತ. ಅದು ಇಂದಿನ ಎಲ್ಲ ಯುವಕರಿಗೂ ಇದೊಂದು ಅದನ್ನು ವಿಸ್ತಾರವಾಗಿ ಬಿಡಿಸಿ ಹೇಳಬೇಕಂತಿಲ್ಲ. ನಿಮ್ಮ ಯಾವುದೇ ಕೆಲಸ ಮಾಡಿ, ನೀವು ಆಫೀಸರ್ ಆಗಬೇಕಂತ ಇಲ್ಲ, ಸೋಲ್ಜರ್ ಆಗಬೇಕಂತ ಇಲ್ಲ, ದೊಡ್ಡ ಕಂಪನಿಯ ಇರಬೇಕಂತ ಇಲ್ಲ. ಏನು ಕೆಲಸ ಮಾಡೋದಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ನಿಮ್ಮ ಊರು ಹೆಮ್ಮೆ ಪಡುವಂತೆ ಮಾಡಿ, ಆಗ ನಿಮ್ಮ ಜೀವನ ಸಾರ್ಥಕ ಅಂತ. ನೋಡಿದ್ರಲ್ಲ ವೀಕ್ಷಕರೇ, 3 ದಶಕಗಳ ಕಾಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಂತಹ ಬ್ರಿಗೇಡಿಯರ್ ಅಯ್ಯನ್ ರೈ ಅವರು ತಮ್ಮ ಜೀವನದ ಬಾಲ್ಯ, ಕಾಲೇಜ್ ಲೈಫು ಹಾಗೂ ಆರ್ಮಿಯಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ. ಇಷ್ಟು ಹೊತ್ತು ಮ್ಯಾಂಗ್ಳೂರ್ ಮಿರರ್ ಜೊತೆ ತಮ್ಮ ಮನವಿಚ್ಚಿ ಮಾತಾಡಿದ್ದಕ್ಕೆ ಬ್ರಿಗೇಡಿಯರ್ ಅಯ್ಯನ್ ರೈ ಅವರೇ ನಮಸ್ಕಾರ. ನಿಮ್ಮ ಜೀವನ ಇನ್ನೂ ಆರೋಗ್ಯಪೂರ್ಣವಾಗಿ ಇನ್ನಷ್ಟು ಜನರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳಿ ಮ್ಯಾಂಗ್ಳೂರ್ ಮಿರರಿಂದ ಆಶಿಸ್ತೇವೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಕೊನೆಯಲ್ಲಿ ಹೇಳಿದ ಮಾತುಗಳನ್ನು ನೆನಪಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಯಾವುದೇ ಕೆಲಸ ಆಗಲಿ,
ದೇಶಕ್ಕೋಸ್ಕರ ಯಾವಾಗಲೂ ದೇಶದ ವೈಶಿಷ್ಟ್ಯ ನಿಮ್ಮ ಎದುರಲ್ಲೇ ಇರಬೇಕು. ನಾವು IMAಲಿ ಅಥವಾ OTಯಲ್ಲಿ ಹೋಗುವಾಗ ಅಲ್ಲಿ ದೊಡ್ಡ ಬೋರ್ಡ್ ಇದೆ, ಅಲ್ಲಿ ಅದು ಒಂದು ಕೋಟ್ ಇದೆ, ದ ಸೇಫ್ಟಿ, ವೆಲ್ಫೇರ್ ಆ್ಯಂಡ್ ಆನರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್, ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್. The safety, welfare and honor of the men you command comes next. Your personal safety, comfort and welfare comes last, always and every time. ಇದು ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಕ್ರೆಡೋ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮಾತ್ರ ಅಲ್ಲ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಕ್ರೆಡೋ. ಕ್ರೆಡೋ ಮೀನ್ಸ್ ಎ ಸ್ಟೇಟ್ಮೆಂಟ್ ಆಫ್ ಬಿಲೀಫ್. ಯು ಮೇಕ್ ದಿ ಸ್ಟೇಟ್ಮೆಂಟ್ ಬಿಕಾಸ್ ಯು ಬಿಲೀವ್ ಇನ್ ಎವ್ರಿ ವರ್ಡ್. ಅಂದರೆ ನಿಮ್ಮ ಹತ್ರ ಹೇಳೋದಂದರೆ ನೇಷನ್ ಕಮ್ಸ್ ಫಸ್ಟ್, ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್. ಯು ಕಮ್ ನೆಕ್ಸ್ಟ್, ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್. ಧನ್ಯವಾದ.